ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೋಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲದೆ ಎಂಟೈರ್ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ಮೆಗಾ ಸ್ಟೋರಿಯನ್ನ ನಿಮ್ಮ ಜೊತೆ ಚರ್ಚಿಸುವಂತಹ ಸಮಯ. ಸೊ ಪ್ರಮುಖವಾಗಿ ಇವತ್ತಿನ ಅಪ್ಡೇಟ್ಗಳನ್ನ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನು ಗಮನಿಸೋದಾದ್ರೆ, ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಿಸಿದಂತಹ ಮೇಜರ್ ಅಪ್ಡೇಟ್ಗಳನ್ನ ನೋಡೋದಾದ್ರೆ, ಇವತ್ತಿನ ಜನಧ್ವನಿಗೆ ಸಂಬಂಧಪಟ್ಟಂತಹ ಹೈಲೈಟ್ಸ್. ಸೊ ರಾಜ್ಯದಲ್ಲಿ ಮುಗಿಯದ ಗ್ಯಾರಂಟಿ ಗೊಂದಲ. ಯಾವಾಗ ಗ್ಯಾರಂಟಿ ಅನ್ನುವಂಥದ್ದನ್ನು ಘೋಷಣೆ ಮಾಡಲಾಗಿದೆ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಒಂದು ಗ್ಯಾರಂಟಿ ಗೊಂದಲ ಮುಗಿತಾ ಇಲ್ಲ. 2ನೇ ವರ್ಷಕ್ಕೆ ಶುರುವಾಗಿದೆ ಕಾಂಗ್ರೆಸ್ಗೆ ಗ್ಯಾರಂಟಿಯ ಸಂಕಷ್ಟಗಳು. ಒಂದಲ್ಲ ಒಂದು ರೀತಿಯಲ್ಲಿ ಚರ್ಚೆಗಳು ಆಗ್ತಾನೆ ಇರುತ್ತೆ. ಸೊ ಗ್ಯಾರಂಟಿಗೆ ಹಣ ಹೊಂದಿಸಲು ಕಾಂಗ್ರೆಸ್ ಸಚಿವರಿಂದ ದಿನಕ್ಕೊಂದು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ವಾರಂಟಿಯನ್ನು ಕಳೆದುಕೊಂಡಿತ ಕಾಂಗ್ರೆಸ್ನ ಗ್ಯಾರಂಟಿಗಳು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ನಾವು ಮುಂದಿನ ಹಂತದಲ್ಲಿ ತೋರಿಸುವಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ಗಮನಿಸ್ತಾ ಹೋದರೆ, ಗ್ಯಾರಂಟಿ ಈಗ ಏನು ಆಗ್ತಾ ಇದೆ, ಎತ್ತ ಸಾಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತ ಗ್ಯಾರಂಟಿ ವಿರೋಧಿ ಅಭಿಯಾನ. ಮೊದಲು ಶಾಸಕರಿಂದ ವಿರೋಧ ಕೇಳಿ ಬರ್ತಾ ಇತ್ತು, ಈಗ ಸಚಿವರಿಂದಲೇ ವಿರೋಧಗಳು ಬರ್ತಾ ಇದೆ. ಸಚಿವರೇ ಈ ವಿಚಾರವಾಗಿ ಧ್ವನಿ ಎತ್ತುವಂತಹ ಪರಿಸ್ಥಿತಿ ಬಂದಿದೆ. ಅನೇಕ ಶಾಸಕರು ಹೇಳಿದರು, ಗ್ಯಾರಂಟಿಯಿಂದಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಹಣ ರಿಲೀಸ್ ಆಗ್ತಾ ಇಲ್ಲ, ಅನುದಾನಗಳು ಬರ್ತಾ ಇಲ್ಲ ಅನ್ನುವಂಥ ಆರೋಪ ಈಗ ಸಚಿವರಿಂದ ಬರ್ತಾ ಇದೆ. ಒಬ್ರು ಉಳ್ಳವರು ಗೃಹಲಕ್ಷ್ಮಿ ವಾಪಸ್ ಮಾಡಿ ಅಂತ ಹೇಳ್ತಾ ಇದ್ರು, ಇನ್ನೊಬ್ರು APL-ನವರು ಯಾರಾದರೂ BPL-ನಲ್ಲಿದ್ದರೆ ವಾಪಸ್ ಹೋಗಿ ಅಂತ ಹೇಳಿ ಈ ಹಿಂದಿನ ಮಾತುಗಳನ್ನ ನಾವು ಗಮನಿಸಿದ್ವಿ. MB ಪಾಟೀಲ್ ಅವರು ಅಥವಾ ಮುನಿಯಪ್ಪನವರ ಮಾತುಗಳು, ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಬಂದಂಥದ್ದು. ಈಗ ತಿಂಗಳಿಗೆ ಸರಿಯಾಗಿ ಕೊಡೋಕೆ ಅದೇನು ಸಂಬಳನ ಅಂತಲೂ ಕೂಡ ಒಬ್ರು ಕೇಳಿದರು. ಶ್ರೀಮಂತರು ದೊಡ್ಡ ಮನಸ್ಸು ಮಾಡಲಿ ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಬಂದಿತ್ತು. ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದರು, ಶ್ರೀಮಂತರು ದೊಡ್ಡ ಮನಸ್ಸು ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ತಿಂಗಳಿಗೆ ಸರಿಯಾಗಿ ಕೊಡೋದಕ್ಕೆ ಅದೇನು ಸಂಬಳನ ಅಂತ ಹೇಳಿ ಜಾರ್ಜ್ ಅವರು ಪ್ರಶ್ನೆಯನ್ನು ಮಾಡಿದರು. ಅಂದರೆ ತಾವುಗಳು ಕೊಡ್ತಾ ಇದ್ದೀರಿ, ನಾವುಗಳು ತೆಕ್ಕೊಳ್ತಾ ಇದ್ದೀವಿ ಅನ್ನೋಂಥ ಮಟ್ಟಕ್ಕೆ ಈ ರೇಂಜಿಗೂ ಕೂಡ ಕೇಳ್ಬೋದಾ ಅನ್ನೋಂಥ ಪ್ರಶ್ನೆ. ಈಗ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತ ಸ್ವತಃ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಹೌದ್ರಿ, ನಮಗೆ ಹೊರೆ ಆಗ್ತಾ ಇದೆ, ಬಡವರಿಗೆ ಕೊಡೋದಲ್ವಾ, ನಮ್ಗೆ ಗೊತ್ತಿತ್ತು, ಆದರೂ ಕೂಡ ಕೊಟ್ಟಿದ್ವಿ, ಈಗ ಹೊರೆ ಆಗ್ತಾ ಇದೆ. ಗ್ಯಾರಂಟಿಗೆ ಹಣ ಹೊಂದಿಸಲು ದಲಿತರಿಗೆ ಮೀಸಲಿಟ್ಟ ಹಣವೂ ಕೂಡ ಬಳಸಿಕೊಂಡ್ರ ಅನ್ನುವಂಥ ಪ್ರಶ್ನೆ. ಈಗ ನಿಗಮಗಳಿಗೆ ಹಂಚಿಕೆಯಾದಂಥ ಹಣಕ್ಕೂ ಕೂಡ ಬ್ರೇಕ್ ಬಿದ್ದಿದೆಯಂತೆ. ಸೊ ಅದರ ಕುರಿತಾದಂತಹ ಕೆಲವೊಂದು ಅಂಕಿ ಅಂಶಗಳು ಈಗಾಗಲೇ ರಿಲೀಸ್ ಆಗಿರುವಂಥದ್ದು. ನಿಗಮಗಳಿಗೆ ನೀಡಲಾಗಿರುವಂತಹ ಹಣದ ವಿಚಾರವಾಗಿ 6 ನಿಗಮ 2 ಆಯೋಗಗಳಿಗೆ ಸರ್ಕಾರದಿಂದ 332 ಕೋಟಿಯಷ್ಟು ಬಜೆಟ್ನಲ್ಲಿ ಹಂಚಿಕೆ ಆಗಿತ್ತು. ಆದರೆ ಇಲ್ಲಿ ತನಕ ಬಿಡುಗಡೆ ಮಾಡಿದ್ದು ಮಾತ್ರ ಕೇವಲ 88.78 ಕೋಟಿ, 88 ಕೋಟಿ 78 ಲಕ್ಷದಷ್ಟು. ಇದರ ಜೊತೆಗೆ ಸರ್ಕಾರಕ್ಕೆ ಗ್ಯಾರಂಟಿ ಟೆನ್ಷನ್ ಒಂದು ಕಡೆ ಆದರೆ, ಇದರ ಮಧ್ಯೆ ಗ್ಯಾರಂಟಿ ದುಡ್ಡು ಕೊಡಿ, ಇಲ್ಲ ಜನರಿಂದಲೇ ವಸೂಲಿ ಮಾಡ್ತೀವಿ ಅಂತ ಹೇಳಿ ಎಸ್ಕಾಂ ಅವರು ಮುಂದಾಗಿದ್ದಾರೆ. ನೀವೇನೋ ಹೇಳಿದ್ರಿ ಅಂತ ಹೇಳಿ ನಾವು ಪ್ರತಿಯೊಂದು ಮನೆಗೂ 200 ಯೂನಿಟ್ಗಿಂತ ಒಳಗೆ ಇರುವಂಥ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡಿದ್ವಿ, ಎಲ್ಲ ಮನೆಯಲ್ಲೂ ಬಲ್ಬ್ ಉರಿಯುತ್ತೆ, ಆದರೆ ನಮ್ಮ ಮನೆಯಲ್ಲೇ ಬಲ್ಬ್ ಉರಿಯೋದಿಲ್ಲ ರೀ, ಆ ಪರಿಸ್ಥಿತಿ ಬಂದಿದೆ, ನಮ್ಮ ಹತ್ರ ಹಣ ಇಲ್ಲ, ನೀವು ಹಣ ಕೊಡಬೇಕಿಲ್ಲ, ನಾವೇ ಪಡ್ಕೊಳ್ತೀವಿ ಅಂತ ಮುಂದಾಗಿದೆ. ಆದರೆ ಈ ವಿಚಾರವಾಗಿ ಸಚಿವರು ಹೇಳ್ತಾರೆ, ಗೃಹ ಜ್ಯೋತಿ ಸಬ್ಸಿಡಿ ಬಾಕಿ ಉಳಿಸಿಕೊಂಡಿಲ್ಲ ಅಂತ ಜಾರ್ಜ್ ಅವರು ಹೇಳ್ತಾರೆ. ಮತ್ತು ಈ ದಲಿತರ ಆಯೋಗದ ನಿಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಡೂರಾವ್ ಅವರು ಹೇಳ್ತಾರೆ, ದಲಿತರ ಹಣವನ್ನು ಪಡ್ಕೊಂಡ್ರೆ ಏನು ತಪ್ಪಿದೆ, ನಾವು ತಗೊಂಡೇನು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಾ, ಅವರಿಗೆ ಕೊಡ್ತಾ ಇದ್ದೀವಪ್ಪ, ಅವ್ರಿಗೆ ಗ್ಯಾರಂಟಿ ಕೊಡಬೇಕು, ಅದನ್ನು ಮಾಡ್ತಾ ಇದ್ವಿ. ಹಣಕಾಸು ಸ್ಥಿತಿಗತಿ ಗೊತ್ತಿಲ್ಲದೆ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ಟಿದೆ ಹಾಗಾದ್ರೆ ಸರ್ಕಾರ. ಚುನಾವಣೆಯ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಗ್ಯಾರಂಟಿ ಘೋಷಣೆ ಮಾಡಿ ಈಗ ಇಕ್ಕಟ್ಟಿಗೆ ಸಿಲ್ಕೊಂಡಿದ್ಯಾ? ಸೊ ಇದು ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಒಂದೊಂದು ಸಚಿವರ ಒಬ್ಬೊಬ್ಬರ ಹೇಳಿಕೆಗಳನ್ನು ಗಮನಿಸ್ತಾ ಹೋದರೆ ಎತ್ತ ಸಾಕ್ತಾ ಇದೆ ರಾಜ್ಯ ಸರ್ಕಾರ. ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ಹೋರಾಟಗಳು, ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ನಡೀತಾ ಇರುವಂಥ ಚರ್ಚೆಗಳು, ಇದು ಒಂದು ಕಡೆ. ಆದರೆ ಗ್ಯಾರಂಟಿ ವಿಚಾರದಲ್ಲಿ ಗ್ಯಾರಂಟಿ ಘೋಷಣೆ ಆದಾಗಿನಿಂದ ಇವತ್ತಿನವರೆಗೂ ಕೂಡ ಮುಗಿತಾನೇ ಇಲ್ಲ ಗೊಂದಲ. ಯಾರಿಂದಲೂ ಕೂಡ ಕ್ಲಾರಿಟಿಗಳೇ ಇಲ್ಲ. 3 ತಿಂಗಳಾಯ್ತು ರೀ ಗೃಹಲಕ್ಷ್ಮಿ ಹಣ ಬರದೆ, 5 ತಿಂಗಳಾಯಿತು ಅನ್ನಭಾಗ್ಯ ಹಣ ಬರದೆ. ಕೇಳಿದರೆ ಮೇಡಮ್ ಅವ್ರು ಹೇಳ್ತಾರೆ, ನಂಗೆ ಹುಷಾರಿರಲಿಲ್ಲ, ಅಮೌಂಟ್ ಹಾಕೋದಕ್ಕೆ ಆಗಿಲ್ಲ ಅಂತೇಳಿ. ಏನು ನಿಮ್ಮ ಕೈಯಿಂದ ಹಾಕ್ತಾ ಇದ್ದೀರಾ? ಸರ್ಕಾರ ಪ್ರೊಸೆಸ್ಗಳಿಲ್ವಾ? ಇಲ್ಲಿ ತನಕ ಆಗ್ತಾ ಇರಲಿಲ್ವಾ? ಇನ್ನೇನಾದರೂ ಹಬ್ಬ ಬರುತ್ತೆ ಅಥವಾ ಯಾವುದಾದ್ರೂ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ಅನ್ನುವಾಗ ಏಕಾಏಕಿಯಾಗಿ 3 ತಿಂಗಳದ್ದು ಒಟ್ಟಿಗೆ ಹಾಕ್ತೀರಾ? ಅನ್ನಭಾಗ್ಯದ್ದು ಇದೇ ಕಥೆ ಆಗಿತ್ತು. ಆವಾಗ ಅಕ್ಕಿ ಇಲ್ಲ ಅಂತ ಹೇಳಿದ್ರಿ, ಕೊನೆಗೆ ಹಣ ಕೊಡೋದನ್ನು ನಿಲ್ಲಿಸಿದ್ರಿ, ಈಗ BJP ಅವರು ಹೇಳಿದ್ರು ಅಂತ ಹೇಳಿ ಅಕ್ಕಿ ಕೊಡೋದಕ್ಕೆ ಮುಂದಾಗಿದ್ದೀರಾ. ಯಾಕೆ ಈಗ ಹಣ ಇಲ್ವಾ?
ಅಂಡ್ ಪ್ರಮುಖವಾಗಿ ಅನೇಕ ವಿಚಾರಗಳಿವೆ. ಈಗ ಈ ಒಂದು ಇವತ್ತಿನ ಚರ್ಚೆಯನ್ನು ಗಮನಿಸೋದಾದ್ರೆ ಪರಮೇಶ್ವರ್ ಅವರು ಈಗ ಹೇಳ್ತಾ ಇದ್ದಾರೆ, ಹೌದು ಸರ್ಕಾರಕ್ಕೆ ನಮಗೆ ಹೊರೆ ಆಗ್ತಾ ಇದೆ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ, ಬಡವರಿಗೋಸ್ಕರ ನಾವು ಹೊರೆಯನ್ನು ಸಹಿಸಿಕೊಳ್ತಾ ಇದ್ದೀವಿ, ಗೊತ್ತಿತ್ತು ನಮಗೆ ಇದು ಹೊರೆ ಆಗುತ್ತೆ ಅಂತ ಹೇಳಿ, ಗೊತ್ತಿದ್ರೂ ಕೂಡ ನಾವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಈ ಮಾತನ್ನು ಅವತ್ತು ಹೇಳಬೇಕಿತ್ತು ರೀ. ವೇದಿಕೆ ಮೇಲೆ ನಿಂತು ಕಾಕಾ ಪಾಟೀಲ್ಗೂ ಫ್ರೀ, ಮಹೋದಯಪ್ಪನಿಗೂ ಫ್ರೀ, ಅವ್ರಿಗೂ ಫ್ರೀ ಅಂತ ಹೇಳಿದ್ರಲ್ವಾ. ಈಗ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ? ನಿಗಮಗಳಿಗೆ ಮೀಸಲಿಟ್ಟಂಥ ಹಣವನ್ನು ಕೂಡ ಬೇರೆ ಬೇರೆ ಗ್ಯಾರಂಟಿಗಳಿಗೆ ತಾವುಗಳು ಬಳಸ್ತಾ ಇದ್ದೀರಾ. ಅದನ್ನೇ ಇಲ್ಲ ಅಂತಲೂ ಕೂಡ ತಾವುಗಳು ಸಮರ್ಥಿಸಿಕೊಡ್ತಾ ಇಲ್ಲ. ತಮ್ಮ ಸಚಿವರುಗಳೇ ಹೇಳ್ತಾ ಇದ್ದಾರೆ, ಹೌದು ಬಳಸಿಕೊಂಡಿದ್ದೇವೆ. ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಹೌದು ಬಳಸಿಕೊಂಡಿದ್ದೇವೆ. ಏನು ತಪ್ಪಿವಾಗ? ನಿಗಮಗಳಿಂದ ತೆಗೆದಿರುವಂತಹ ಹಣವನ್ನು ನಾವು ಗ್ಯಾರಂಟಿಯ ಮುಖಾಂತರ ಅದೇ ನಿಗಮದಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ಫಲಾನುಭವಿಗಳಿಗೆ ನೀಡ್ತಾ ಇದ್ದೀವಿ ಅಂತ ಹೇಳಿ. ಯಾವ ಕ್ಯಾಲ್ಕುಲೇಷನ್ ಸ್ವಾಮಿ? ಗ್ಯಾರಂಟಿಗೆ ಅಂತ ಹೇಳಿ ಬೇರೆ ಹಣ ಇತ್ತು, ನಿಗಮಗಳಿಗೆ ಅಂತ ಹೇಳಿ ಬೇರೆನೇ ಇತ್ತು ಬಜೆಟಲ್ಲಿ. ಈಗ ಯಾಕೆ ಅದನ್ನ ಎರಡನ್ನು ಕೂಡ ಒಂದೇ ತಕಡಿಲಿ ಹಾಕ್ತಾ ಇದ್ದೀರಾ? ನಾವು ನಿಗಮದಿಂದ ತೆಗೆದು ಅದೇ ದಲಿತರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ದಲಿತರಿಗೆ ಕೊಡ್ತಾ ಇಲ್ಲ, ದಲಿತರ ಹಣವನ್ನು ತೆಗೆದು ರಾಜ್ಯದಲ್ಲಿ ತಾವುಗಳು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಕುರ್ಚಿಯನ್ನು ಕಟ್ಟಿರುವುದಕ್ಕೆ ಘೋಷಣೆ ಮಾಡಿರುವಂಥ ಗ್ಯಾರಂಟಿಗೆ ಬಳಸ್ತಾ ಇದ್ದೀರಾ. ಆ ಲೆಕ್ಕವನ್ನು ಬೇಕಾದ್ರೆ ನಾವು ಪಿನ್ ಟು ಪಿನ್ ಆಗಿ ನಾವು ನೀಡ್ತಾ ಹೋಗ್ತೀವಿ. ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಕೂಡ ಮಾಡೋಣ. ಸೊ ನಮ್ಮ ಜೊತೆ ಮೂವರು ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಹಿರಿಯ ಪತ್ರಕರ್ತರಾಗಿ ಎಸ್ ಜಯರಾಮ್ ಸರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಕಾಂಗ್ರೆಸ್ನಿಂದ ವಕ್ತಾರರಾಗಿ ದಿನೇಶ್ ಗುಂಬಳ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿಯಿಂದ ಶಿವಪ್ರಸಾದ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾವು ಜಯರಾಮ್ ಸರ್ ಹತ್ರ ಹೋಗೋದಾದ್ರೆ, ಸರ್, ಈಗ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಹೊಂದಿಸಲು ನಿಗಮಗಳಿಂದ ಹಣವನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳು ಕೂಡ ಬಂದಿರುವಂಥದ್ದು. ಅಂದರೆ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಕಷ್ಟಪಡ್ತಾ ಇದೆಯಾ ಅಂತ ಹೇಳಿ ಹಾಗಾದರೆ ಸರ್ಕಾರ? ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ, ಅದು ಹೊಂದಿರುವಂಥ ಫಿಸ್ಕಲ್ ಡೆಫಿಸಿಟ್ ಅಂದರೆ ಹಣಕಾಸು ಕೊರತೆಯನ್ನು ನೋಡಿದರೆ, ಈಗ ಒಟ್ಟು ಸರ್ಕಾರದ ಗುರಿ ಆದಾಯ ಸಂಗ್ರಹವನ್ನು ಹೆಚ್ಚಿಸುವುದಾಗಿದೆ. ಮುಖ್ಯವಾಗಿ ಮುಂದಿನ ವಾರದಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗಿನ ಮಾಹಿತಿ ಪ್ರಕಾರ ಮಾರ್ಚ್ 7ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿರುವ 3ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈ ಗ್ಯಾರಂಟಿ ವಿವಾದ ಇಷ್ಟರ ತನಕ MLAಗಳ ಮಟ್ಟದಲ್ಲಿ ಮಾತ್ರ ಇತ್ತು. ನಮಗೆ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ, ನಾವು ಊರಿಗಿನವರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಿಲ್ಲ, ರಸ್ತೆಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾವ ಕೆಲಸವೂ ಆಗ್ತಿಲ್ಲ, ಈ ಹಿಂದೆ ಮಾಡಲಾದಾಗ ಅರ್ಧಕ್ಕೆ ಬಾಕಿ ಇರುವಂಥ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೂ ಹಣ ಅಲೋಕೇಶನ್ ಆಗ್ತಾ ಇಲ್ಲ ಅಂತ ಹೇಳೋ ಮಾತುಗಳು MLAಗಳಿಂದ ಬರ್ತದೆ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಾರಿಗೆ ಸಂಸ್ಥೆಗಳ ದರ ಪರಿಷ್ಕರಣೆಗೆ ಕೂಡ ಅದೇ ಪಕ್ಷದ MLAಗಳಿಂದ ಒಂದು ಬೇಡಿಕೆ ಬಂದಿತ್ತು. ಯಾಕಂದರೆ ಸಿಬ್ಬಂದಿಗಳಿಗೆ ಸಂಬಳ ಕೊಡಬೇಕು ಇತ್ಯಾದಿ ಇತ್ಯಾದಿ ಕಾರಣಗಳಿಗಾಗಿ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಈ ಒಂದು ಒಪ್ಪಂದ ಆಗಿದೆ ಅಂತ ಹೇಳೋ ಒಂದು ರಾಜಕೀಯ ಮಹತ್ವದ ಸುದ್ದಿ ಇದೆ. ಮೊದಲಿಂದಲೂ ಹೈಕಮಾಂಡ್ ಎದುರಿಗೆ ಮೊದಲು 2.5 ವರ್ಷ ಸಿದ್ದರಾಮಯ್ಯ, ನಂತರದ 2.5 ವರ್ಷ ಅಥವಾ ಎಷ್ಟು ಅವಧಿಗೆ DCM ಅಂತ ನೋಡಿ. ಈಗ ನಾಡ್ದು ಬಜೆಟ್ ಮಂಡಿಸುವವರು ಸಿದ್ದರಾಮಯ್ಯ ಅವರು, ಆ ನಂತರ ಅವರ ಅಧಿಕಾರಾವಧಿ ಎಷ್ಟು ಕಾಲದವರೆಗೆ ಅಂತ ಗೊತ್ತಿಲ್ಲ. ಈ ಕಾರಣದಿಂದಾಗಿ ಪ್ರಶ್ನೆ ಏನಂತಂದರೆ, ನಾಡಿನ ಬಜೆಟ್ನಲ್ಲಿ ಗ್ಯಾರಂಟಿಗಳ ಮೇಲೆ ಕೆಲವು ಮಿತಿಯನ್ನು ಸಿದ್ದರಾಮಯ್ಯ ಹೇರಬಹುದೇ ಅಥವಾ ಹೇರುತ್ತಾರೆಯೇ ಅಥವಾ ಅದಕ್ಕೆ ಈಗ ಭೂಮಿಕೆ ಸಿದ್ಧ ಆಗ್ತಿದೆಯೇ? ಈಗ ಮುಂದಿನ ಏನೇ ನೀವು ಜನರ ಆಕ್ರೋಶ ನೀವು ತಡೆಯಿದ್ಯಾರು, ಆಕ್ರೋಶವನ್ನು ಎದುರಿಸಬೇಕಾದ್ಯಾರು? ನಿಜವಾಗ್ಲೂ ಹೈಕಮಾಂಡ್ ಮಟ್ಟದಲ್ಲಿ ಆ ಒಪ್ಪಂದ ಆಗಿದ್ದರೆ ಮುಂದೆ ಬರಬೇಕಾದಂಥ DCM, ಈಗ ಇರುವ DCM ಮುಂದೆ ಮುಖ್ಯಮಂತ್ರಿ ಆದಾಗ ಆ ಆಕ್ರೋಶವನ್ನು ಎದುರಿಸಬೇಕು. ಈಗ ನಾವು ಹಣಕಾಸಿನ ವಿಷಯಕ್ಕೆ ಹೋದರೆ, ಕಾಂಗ್ರೆಸ್ ಕೊಟ್ಟ ಅನೇಕ ಅವಾಸ್ತವವಾದಿ ಭರವಸೆಗಳೇನಿವೆ ಅದು ರಾಜ್ಯದ ಹಣಕಾಸು ಸ್ಥಿರತೆಗೆ ಧಕ್ಕೆ ತಂದಿವೆ. ಮುಖ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಎದುರು ಒಂದು ಗೆಲ್ಲುವುದೊಂದೇ ಗುರಿ ಇತ್ತು. ಆದ್ದರಿಂದ ಅದು ಈ 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಅದು ಅದರ ನಿರೀಕ್ಷೆಯಂತೆ ಅಥವಾ ನಿರೀಕ್ಷೆಗೂ ಮೀರಿ ಅದಕ್ಕೆ ಗೆಲುವಿನ ಅಲೆಯನ್ನು ತಂದುಕೊಟ್ಟಿತ್ತು. ನಾವು ಸ್ವಲ್ಪ ಹಿಂದೆ ಹೋದರೆ, ಈ ಆರ್ಥಿಕ ಶಿಸ್ತಿನ ಬಗ್ಗೆ ನಾವು ಸ್ವಲ್ಪ ಹಿಂದೆ ಹೋದರೆ, ಬಜೆಟ್ ಮಂಡನೆ ಮತ್ತು ಆರ್ಥಿಕ ಕೊರತೆಯ ಬಗ್ಗೆ ನಾವು ಮಾತಾಡಿದ್ರೆ 2004-2005ರಲ್ಲಿ ಕರ್ನಾಟಕದ 0 ರೆವಿನ್ಯೂ ಡೆಫಿಸಿಟ್ ಆಗಿತ್ತು, ಬಜೆಟ್ ಶೂನ್ಯ. ಬಳಿಕ ಅದು ರೆವಿನ್ಯೂ ಸರ್ಪ್ಲಸ್ ಆಯಿತು, ಅಂದರೆ ಆದಾಯ ಹೆಚ್ಚು ಗಳಿಸುವಂಥ ಬಜೆಟ್ ಆಯಿತು. 2020-21ರಲ್ಲಿ ಆದಾಯ ಕೊರತೆ ಕಾಣಿಸಿಕೊಂಡಿತ್ತು. ಆಗ ಅದು ಆದಾಯ ಕೊರತೆ 6,931 ಕೋಟಿ ರೂಪಾಯಿ.
2023-24ರಲ್ಲಿ ಇದು 12,522 ಕೋಟಿ ರೂಪಾಯಿ ಅಧಿಕೃತ ಬಗ್ಗೆ. ಆದರೆ ಅದಕ್ಕಿಂತಲೂ 1,000 ಕೋಟಿಯಷ್ಟು ಹೆಚ್ಚಾಗಿದೆ ಅಂತೇಳಿ ಆರ್ಥಿಕ ತಜ್ಞರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳಿದ್ದುಂಟು. ಇಟ್ಸ್ ಅರೌಂಡ್ 13,000 crores ಪ್ಲಸ್ ಅಂತ. ಸೊ ಆದಾಯ ಕೊರತೆ ಹೆಚ್ಚಾದರೆ ಸಹಜವಾಗಿ ಅದು ಆ ರಾಜ್ಯದ ಹಣಕಾಸು ಆರೋಗ್ಯ ಸ್ಥಿತಿ ಸರಿಯಿಲ್ಲ ಅಂಥೇಳಿ ಭಾವಿಸಲಾಗ್ತದೆ. ಇಲ್ಲಿ ಒಂದು ಕಾಯ್ದೆ ಇದೆ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಅಂತ, ಅಂದರೆ ಕರ್ನಾಟಕ ಹಣಕಾಸು ಜವಾಬ್ದಾರಿ ಕಾಯ್ದೆ ಅಂತ, KFRA ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು. ಅದು ಒಂದು ಅಪ್ಪರ್ ಲಿಮಿಟನ್ನು, ಕ್ಯಾಪನ್ನು ಹೇಳ್ತದೆ. ಅಂದರೆ ಏನಂದರೆ ಹಣಕಾಸು ಕೊರತೆ ಎಷ್ಟಿರ್ಬೋದು ಅಂತ ಕೇಳಿದರೆ ಅದು 3% ದಾಟಬಾರ್ದು, ದಟ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತದೆ. ಒಟ್ಟು ಇದರಲ್ಲಿ 3% ದಾಟಬಾರ್ದು ಅಂತೇಳಿ ಹೇಳಿತ್ತು. ಆದರೆ ಕೋವಿಡ್ ಸಂದರ್ಭದಲ್ಲಿ ಅದು ಅಂದರೆ 2022ರಲ್ಲಿ ಅದನ್ನು ಆ ಕಾಯ್ದೆಯಲ್ಲಿ 3.5%ಗೆ ಏರಿಸಲಾಯಿತು. ಇವತ್ತಿನ ಬಜೆಟನ್ನು ನೋಡಿದರೆ ಈ ಕೊರತೆ ಎಷ್ಟಿದೆ ಎಂಬುದು ನಾಡ್ದು ಸಿದ್ದರಾಮಯ್ಯ ಅವರು ಮಂಡಿಸುವ ಬಜೆಟ್ನಲ್ಲಿ ಗೊತ್ತಾಗ್ತದೆ. ಒಟ್ಟು ನೀವು ನೋಡಿದರೆ ಈ ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಮೇಲೆ ಬಹಳ ದೊಡ್ಡ ಹೊರೆಯನ್ನು ಹೊರಿಸಿವೆ. ಇವತ್ತು ಹೊಸ ಬಸ್ಸುಗಳು ಬೇರೆ ಬೇರೆ ಕಾರಣಗಳಲ್ಲಿ ಕೇಂದ್ರದಿಂದ ತಂದುಕೊಂಡು ಅದರದ್ದು ಬೇರೆ ಇಂಧನ ಪರಿವರ್ತನೆಯ ಬಸ್ಸುಗಳು ಅಂತಿವೆ ಅಲ್ಲ, ಅವುಗಳನ್ನು ತರುವಾಗ ಕೇಂದ್ರದ ನೆರವು ಕೂಡ ರಾಜ್ಯಕ್ಕೆ ಬರ್ತದೆ. ಆ ಲೆವೆಲಲ್ಲಿ ಬಸ್ಸುಗಳನ್ನು ಖರೀದಿಸಿ ಓಡಿಸುವ ಪ್ರಯತ್ನ ಆಗ್ತಿದೆ ವಿನಃ ಈಗ ನೀವು ಹೊಸ ಬಸ್ಸುಗಳನ್ನು ಖರೀದಿಸಿ ಒಂದು ಹಂತದಲ್ಲಿ ಅಶ್ವಮೇಧ ಕೆಲವು ಬಸ್ಸುಗಳು ಬಂದು ಈಗ ನೀವು ನಮ್ಮ ಈ ಭಾಗದಲ್ಲಿ ಎಲ್ಲೆಲ್ಲಿ ಸಾರಿಗೆ ಸಂಸ್ಥೆಯ ಸ್ವಾಮ್ಯ ಇದೆಯೋ ಅಲ್ಲಿ ಮೊದಲಿನಷ್ಟು ಟ್ರಿಪ್ಗಳನ್ನು ಆ ಬಸ್ಸುಗಳು ಮಾಡ್ತಾ ಇಲ್ಲ. ಇದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗೆ. ಮತ್ತು ಅನೇಕ ಕಡೆ ಅವುಗಳು ನಿರ್ವಹಣೆ ಇಲ್ಲದೆ ಮಧ್ಯದಾರಿಯಲ್ಲಿ ನಿಲ್ತಿದ್ದಾವೆ. ಇತ್ತೀಚೆಗೆ ಒಬ್ಬರು ಹೇಳಿದರು, ನಾವು ಧರ್ಮಸ್ಥಳಕ್ಕೆ ಹೋಗುವಾಗ 3 ಕಡೆ ಬಸ್ಸು ಬದಲಿಸಬೇಕಾಯಿತು ಅಂತ. ಸೊ ಇಂಥ ಪರಿಸ್ಥಿತಿಗಳು, ನಿರ್ವಹಣೆ ಇಲ್ಲದೆ, ಸ್ಪೇರ್ ಪಾರ್ಟ್ ಇಲ್ಲದೆ ಶಕ್ತಿ ಯೋಜನೆ ಕೂಡ ಸೊರಗ್ತಾ ಇದೆ. ಈ ಎಲ್ಲ ಕಾರಣಗಳನ್ನು ನೋಡಿದರೆ ಒಂದು ಸೌಲಭ್ಯಗಳನ್ನು ಕೊಟ್ಟ ಹಾಗೆ ಮಾಡಿ ಇನ್ನೊಂದು ಕಡೆಯಿಂದ ಆ ಸೌಲಭ್ಯಗಳು ಸಿಕ್ಕದ ಹಾಗೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇದರಲ್ಲಿದೆ. ಯಾಕಂದರೆ ಈಗ ಬೆಳಿಗ್ಗೆ ಬರುವವರೆಲ್ಲ ನೇತಾಡಿಕೊಂಡೇ ಬಸ್ಸಲ್ಲಿ ಬರಬೇಕು, ಸೊ ರಿಸ್ಕ್ ಜಾಸ್ತಿ ಇದೆ. ಇವೆಲ್ಲ ಕಾರಣಗಳನ್ನು ನೀವು ಹತ್ತಿರದಿಂದ ಗ್ಯಾರಂಟಿಗಳನ್ನು ನೋಡಿದರೆ, ಈಗ ಇತ್ತೀಚೆಗೆ ಯಾರು ಹೇಳಿದರು ಅಥವಾ ಸಿದ್ದರಾಮಯ್ಯ ಅವರು ವಿಶ್ವಸಂಸ್ಥೆಯವರು ಬಂದು ಇದನ್ನು ನೋಡಿ ಒಳ್ಳೆದಿದೆ ಅಂತ ಹೇಳಿದರು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಇದೆ. ನೀವು ಒಂದು ಘಟನೆಯನ್ನು ಧನಾತ್ಮಕವಾಗಿಯೂ ನೋಡ್ಬೋದು, ಋಣಾತ್ಮಕವಾಗಿಯೂ ನೋಡ್ಬೋದು. ಎರಡನ್ನೂ ನೀವು ನೋಡಿದಾಗ, ಎರಡೂ ಪರಿಸ್ಥಿತಿಗಳನ್ನು ಅವಲಂಬಿಸಿದಾಗ ಅದರ ಸಕ್ಸಸ್ ರೇಟ್ ನಮಗೆ ಗೊತ್ತಾಗ್ತದೆ. ಅವರು ಅದನ್ನು ಥಿಯರಿಟಿಕಲ್ ಆಗಿ ನೋಡಿದರು. ಅವರು ವಿಜಯಪುರದಲ್ಲಿ ಹೇಗಿದೆ, ಬೆಳಿಗ್ಗೆ 8 ಗಂಟೆಗೆ ನೇತಾಡಿಕೊಂಡು ಹೋಗ್ತಾರಾ ಅಥವಾ ಮಂಗಳೂರಿನಲ್ಲಿ BC ರೋಡಿಗೆ ಬರುವಾಗ ನೇತಾಡಿಕೊಂಡು ಬರ್ತಾರಾ, ಬಸ್ಸು ಸಾಧಾರಣ ಒಂದು 40 ಡಿಗ್ರಿ ವಾಲ್ ಇರ್ತದ, ಇದನ್ನೆಲ್ಲ ಗಮನಿಸಿರ್ಲಿಕ್ಕಿಲ್ಲ. ಸೊ ಇವೆಲ್ಲ ಏನು ಸ್ಥಳೀಯ ಮಟ್ಟದಲ್ಲಿರುವಂತಹ ಸಮಸ್ಯೆಗಳನ್ನು ಗಮನಿಸದೆ ನೀವು ಪೇಪರ್ ವರ್ಕ್ ನೋಡಿದ ಕೂಡಲೇ ಹೌದು, ಮಹಿಳೆಯರಿಗೆ ಸಾರಿಗೆಯ ಸ್ವಾತಂತ್ರ್ಯ, ಪ್ರಯಾಣಿಸುವ ಸ್ವಾತಂತ್ರ್ಯ ಸಿಕ್ಕಿದೆ, ಅವರಿಗೆ ದುಡ್ಡು ಉಳಿತಾ ಇದೆ ಇತ್ಯಾದಿಗಳನ್ನು ಮಂಡಿಸುವುದು. ಎಷ್ಟೋ ಕಡೆಗಳಲ್ಲಿ ಗ್ರಾಮೀಣ ಭಾಗದ ಕಾಲೇಜುಗಳು ಮುಚ್ಚುತ್ತಾ ಇದ್ದಾವೆ. ಯಾಕಂದರೆ ನೀವು ಫ್ರೀ ಬಸ್ ಕೊಟ್ಟರೆ ಎಲ್ಲರೂ ಸಿಟಿಗೆ ಬರಲಿಕ್ಕೆ ಶುರು ಮಾಡಿದರು. ಆಗ ಗ್ರಾಮೀಣ ಶಾಲೆಗಳು ಏನು ಮಾಡಬೇಕು, ಗ್ರಾಮೀಣ ಕಾಲೇಜುಗಳು ಏನು ಮಾಡಬೇಕು, ಅಲ್ಲಿ ಸ್ಟೂಡೆಂಟ್ ಸ್ಟ್ರೆಂತ್ ಇಲ್ಲ. ಸೊ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನೀವು ಬಂಡವಾಳ ಹೂಡಿಕೆ ಮಾಡಿದ್ದೀರಿ, ಈ ಹಿಂದಿನ ಸರ್ಕಾರ ಇರಲಿ ಯಾರಾದ್ರೂ ಬಂಡವಾಳ ಹೂಡಿಕೆ ಮಾಡಿದಿರಿ. ಇವತ್ತು ನೀವು ಅದು ವಿದ್ಯಾರ್ಥಿಗಳಿಲ್ಲ ಅಂತೇಳಿ ಮುಚ್ಚಲಿಕ್ಕೆ ಆಗ್ತದಾ? ಓಕೆ, ಅದಕ್ಕೆ ಮಿನಿಮಮ್ ವಿದ್ಯಾರ್ಥಿಗಳು 15 ವಿದ್ಯಾರ್ಥಿಗಳನ್ನು ಹೇಗಾರು ಮಾಡಿ ಸೇರಿಸ್ತಾರೆ. ಇವತ್ತು ವಿಶ್ವವಿದ್ಯಾನಿಲಯಗಳಿಗೆ ಏನು ಪರಿಸ್ಥಿತಿ ಬಂತು ಅದೇ ಪರಿಸ್ಥಿತಿ ಗ್ರಾಮೀಣ ಭಾಗದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳಿಗೆ ಬಂದಿದೆ. ಓಕೆ, ದಿನೇಶ್ ಅವರು ಈಗಾಗಲೇ ಇವತ್ತು ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೆ ಸರ್ಕಾರಕ್ಕೆ ಗ್ಯಾರಂಟಿ ಅನ್ನುವಂಥದ್ದು ಹೊರೆ ಆಗ್ತಾ ಇದೆ, ಅದರಲ್ಲಿ 2 ಮಾತಿಲ್ಲ ಅನ್ನುವಂಥ ಡೈರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ನೀಡ್ತಾರೆ. ತಾವು ಅದನ್ನು ಯಾವ ಥರ ಸಮರ್ಥಿಸಿಕೊಳ್ತೀರಿ ಗೊತ್ತಿಲ್ಲ. ಆದರೆ ಅವ್ರ ಮಾತಿನ ಅರ್ಥವನ್ನು ಗಮನಿಸೋದಾದ್ರೆ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಹೊರೆ ರಾಜ್ಯದ ಪ್ರತಿಯೊಬ್ಬ ಜನಸಾಮಾನ್ಯನ ಮೇಲೂ ಕೂಡ ಬೀಳ್ತಾ ಇದೆ. ಅಂದ್ರೆ ಸರ್ಕಾರ ರಾಜ್ಯದಲ್ಲಿರುವಂತಹ ಎಷ್ಟೋ ಕೋಟಿ ಜನರ ತಲೆಯ ಮೇಲೆ ಸಾಲವನ್ನು ಹೊರಿಸ್ತಾ ಇದೆ. ಇದು ಸರಿಯಾದ ಕ್ರಮನ ಅಂತೇಳಿ ಇವತ್ತು ಮೊದಲಾಗಿ ನಮ್ಮ ಟಿವಿಯ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಅಡ್ವಾನ್ಸ್ ಆಗಿ ಶುಭಾಶಯವನ್ನು ನೀಡುತ್ತಾ, ಇವತ್ತು ಗ್ಯಾರಂಟಿ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಭಾಳ ಒಳ್ಳೆಯ ವಿಷಯ. ಯಾಕಂತ ಹೇಳಿದರೆ ಎಲ್ಲೂ ಕೂಡ ಒಂದು ಕಾರ್ಯಕ್ರಮ ಸರ್ಕಾರ ಹಾಕಿಕೊಳ್ಳುವಾಗ ಎಲ್ಲಿ ಎಡವುತ್ತೋ ಆವಾಗ ಈ ಚರ್ಚೆ ಬಹಳ ಒಂದು ಉತ್ತಮ ದಾರಿಯನ್ನು ತೋರಿಸ್ತದೆ. ಖಂಡಿತವಾಗಿ ಇದರಲ್ಲಿ ಚರ್ಚೆ ಮಾಡೋದಕ್ಕೆ ನಮಗೆ ತುಂಬ ಸಂತೋಷ ಕೂಡ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾವ ರೀತಿ ಜನರಿಗೆ ಪ್ರಣಾಳಿಕೆಯಲ್ಲಿ ಮನೆ ಮನೆಗೆ ಹೋಗಿ ಪ್ರಣಾಳಿಕೆಯಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಹೇಳಿದಾರ, ಅದೇ ಕಾರ್ಯಕರ್ತರ ನಮಗೆ ಕೂಡ ಒಂದು ದಿವಸ ಕ್ಯಾನ್ವಾಸ್ ಮಾಡುವಾಗ ಬಹಳ ಹೆದರಿಕೆ ಇತ್ತು. ಜನರೆಲ್ಲ ಲೇವಡಿ ಮಾಡ್ತಾ ಇದ್ರು,
ಇದೆಲ್ಲ ಗ್ಯಾರಂಟಿ ಯೋಜನೆ ಬರೀ ನೀವು ಜನರನ್ನು ಮಂಗ ಮಾಡುವಂತ ಒಂದು ಕಾರ್ಯಕ್ರಮ, ಇದು ಜಾರಿಗೆ ಬರಲಿಕ್ಕೆ ಇದೆಯಾ ಅಂತ ಎಲ್ಲರೂ ಹೇಳುವಾಗ ನಮಗೆ ಸಹ ಒಂದು ಹೆದರಿಕೆ. ಆದರೆ ಸಿದ್ದರಾಮಯ್ಯನವರ ಮೇಲೆ ಇರುವಂತ ಒಂದು ಭರವಸೆ, ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮಾಡಿದಂತ ಒಂದು ಯೋಜನೆಗಳು ಎಲ್ಲಿಯೂ ಕೂಡ ಹೇಳಿದಂತೆ ಮಾಡಿದೆ. ಯಾವುದು ಯೋಜನೆಯನ್ನು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದೋ ಅದೇ ರೀತಿಯನ್ನು ಕಾರ್ಯಕ್ರಮ ಅಳವಡಿಸಿದನ್ನು ನಾವು ಈ ಹಿಂದೆಯೂ ಕೂಡ ನೋಡಿದ್ದೇವೆ, ಮುಂದೆಯೂ ಕೂಡ ನಾವು ಈಗ ಕೂಡ ನೋಡ್ತೇವೆ. ಆದ್ದರಿಂದ ನಮಗೆ ಒಂದು ಧೈರ್ಯ ಕೂಡ ಇತ್ತು. ನಮ್ಮ ಕಾರ್ಯಕರ್ತರ ಪ್ರಥಮವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಮನೆ ಮನೆಗೆ ಹೋಗಿ ಗ್ಯಾರಂಟಿಯನ್ನು ಹೇಳಿದ್ದಾರೆ, ಅವರ ಮರ್ಯಾದೆಯನ್ನು ಉಳಿಸಿದಂಥ ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಜನರಿಗೆ ಮೋಸ ಮಾಡಲಿಲ್ಲ. ಇವತ್ತು 2 ತಿಂಗಳಿದ್ದು ಬಾಕಿ ಇರ್ಬೋದು ಅಥವಾ 3 ತಿಂಗಳಿದ್ದು ರೇಷನ್ ಹಣ ಏನು ಬರುವುದು ಬಾಕಿ ಇರ್ಬೋದು. ಖಂಡಿತವಾಗಿಯೂ ಎಲ್ಲಿಯೂ ಕೂಡ ಸರ್ಕಾರ ಒಂದು ದಿವಸವೂ ನಿಮಗೆ ಕೊಡುವುದಿಲ್ಲ ಅಂತ ಯಾವಾಗೂ ಕೂಡ ಹೇಳಿಲ್ಲ. ಅಲ್ಲ, ಖಂಡಿತ ಯಾವಾಗಲೂ ಕೂಡ ಹೇಳಿಲ್ಲ. ಇದೇ ರೀತಿ ಈ ಹಿಂದೆ ಕೂಡ ಒಂದು 2 ತಿಂಗಳು 3 ತಿಂಗಳು ಬಾಕಿ ಇರುವಾಗ ಬಹಳಷ್ಟು ಗದ್ದಲಗಳು ನಡೆದಿತ್ತು. ಆ ಒಂದು ಸಮಯದಲ್ಲೂ ಕೂಡ ಜನರಿಗೆ ಅದನ್ನು ತಲುಪಿಸಿದ್ದಾರೆ. ಇವತ್ತು ಜನರಿಗೆ ಧೈರ್ಯ ಇದೆ, ಜನರಿಗೆ ಧೈರ್ಯ ಇದೆ, ವಿಪಕ್ಷಗಳಿಗೆ ಧೈರ್ಯ ಇಲ್ಲ. ಯಾಕಂತ ಹೇಳಿದ್ರೆ ವಿಪಕ್ಷಗಳಿಗೆ ಧೈರ್ಯ ಇದ್ರೂ ಕೂಡ ಇದನ್ನೊಂದು ವಿಷಯವಾಗಿ ಕೊಂಡೋಗ್ತಿದೆ, ರಾಜಕೀಯ ವಿಷಯವಾಗಿ ಜನರನ್ನು ದಾರಿ ತಪ್ಪಿಸುವ ಒಂದು ಕೆಲಸವಾಗಿ ಮಾಡ್ತಾ ಇದೆ, ಹೊರತು ಬೇರೆಲ್ಲ. ಇವತ್ತು ನೋಡಿ, ಇವತ್ತು ಸಿದ್ದರಾಮಯ್ಯನವರು ಬಹಳಷ್ಟು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದಂಥ ಅನುಭವಿ ರಾಜಕಾರಣಿ ನಮ್ಮ ದೇಶದಲ್ಲಿ, ಬೆರಳೆಣಿಕೆಯ ರಾಜಕಾರಣಿಯಲ್ಲೂ ಅವರೊಬ್ಬರು ಆಗಿದ್ದಾರೆ. ಅವರು ಒಂದು ಬಜೆಟ್ ಅನ್ನು ಏನು 3.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನು ಅವರು ಮಂಡನೆ ಮಾಡುವಾಗ ನಾವು ರಾಜ್ಯದ ತೆರಿಗೆಯನ್ನು ಎಷ್ಟು ಪಾವತಿ ಮಾಡ್ತೇವೆ, ಕೇಂದ್ರದಿಂದ ನಮಗೆ ತೆರಿಗೆಯ ಪಾಲು ಎಷ್ಟು ಬರ್ತದೆ, ಈ ಲೆಕ್ಕಾಚಾರವನ್ನು ಮಾಡಿಕೊಂಡು ನಾವು ಇವತ್ತು ಬಜೆಟಿಗೆ ಮುನ್ನುಗ್ಗುವಂಥದ್ದು. 42% ನಮಗೆ ತೆರಿಗೆ ಹಣ ವಾಪಸ್ ಬರ್ತಿದ್ರೆ ಇವತ್ತು ಯಾವುದೇ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇರಲಿಲ್ಲ. ಇವತ್ತು ಉತ್ತರ ಪ್ರದೇಶಕ್ಕೆ 100 ರೂಪಾಯಿ ಕೊಡುವ ಬದಲು ಅಲ್ಲಿ 333 ರೂಪಾಯಿ ಕೊಡ್ತಾರೆ, ಬಿಹಾರಕ್ಕೆ 100 ರೂಪಾಯಿ ಕೊಡುವ ಬದಲು 922 ರೂಪಾಯಿ ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ 100 ರೂಪಾಯಿ ಕೊಡುವ ಬದಲು ಮಧ್ಯಪ್ರದೇಶಕ್ಕೆ 279, 100 ರೂಪಾಯಿ ಕೊಡುವ ಕರ್ನಾಟಕಕ್ಕೆ ಬರೀ 13 ರೂಪಾಯಿ ಕೊಡುವಂತ ಒಂದು ಸಂದರ್ಭ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಹೇಳುವಾಗ ಇದರ ಬಗ್ಗೆ ಒಂದು ದಿವಸ ಆದ್ರೆ ಡಿಬೇಟ್ ಆಗ್ಲಿ, ಒಂದು ಮಾಧ್ಯಮದಲ್ಲಿ ಆಗ್ಲಿ, ಒಂದು ನಮ್ಮನ್ನು ದೂಷಿಸುವ ಜನರ ಬಾಯಲ್ಲಾಗ್ಲಿ ಯಾಕೆ ಬರ್ತಾ ಇಲ್ಲ? ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲಿ 2ನೇ ದ್ವಿತೀಯ ಸ್ಥಾನದಲ್ಲಿದೆ ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುವಂಥದ್ದು. ಕರ್ನಾಟಕದ ತೆರಿಗೆಯಿಂದ ಬೇರೆ ಬೇರೆ ರಾಜ್ಯಕ್ಕೆ ಬಂಡವಾಳವನ್ನು ಕೊಡುವಂಥದ್ದು, ರಾಜ್ಯದ ತೆರಿಗೆ ಪಾಲು ನಮಗೆ ಕೊಡದೆ ಬೇರೆ ರಾಜ್ಯಕ್ಕೆ ಬಹಳಷ್ಟು ಪಾಲನ್ನು ಕೊಟ್ಟದನ್ನು ನಾವು ಕಂಡಿದ್ದೇವೆ. ಆದರೆ ನಾವು ರಾಜ್ಯಕ್ಕೆ ಯಾಕೆ ಭೇದ ಭಾವ ಮಾಡ್ತಾ ಇದ್ದಾರೆ? ಈ 13 ರೂಪಾಯಿ ಬದಲು ನಮ್ಮ ತೆರಿಗೆ ಪಾಲು 42% ನಮಗೆ ಕೊಟ್ಟಿದ್ರೆ ಬೇರೆ ಯಾವುದೇ ನಮಗೆ ಹೆಚ್ಚು ಇವರ ಅನುದಾನ ಬೇಡ. ಖಂಡಿತ ಈ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗಿದೆ ಹೊರತು ಬೇರೆ ಯಾವುದೇ ವಿಷಯದಲ್ಲಿ ಅಲ್ಲ. ಪರಮೇಶ್ವರ್ ಅವರು ನೀವು ಹೇಳಿದಕ್ಕೆ ನಾನು ತಾವು ಹೇಳೋ ಪ್ರಕಾರ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಅಧಿಕ ಮಟ್ಟಿಗಿನ ತೆರಿಗೆಯನ್ನ ಪೇ ಮಾಡುತ್ತೆ ಮಿಕ್ಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ, ಬಟ್ ನಮಗೆ ಅದರ ಸರಿಯಾಗಿ ನಮಗೆ ವಾಪಸ್ ಬರ್ತಾ ಇಲ್ಲ ಅನ್ನುವಂತ ಆರೋಪ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ನೋಡೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಅಧಿಕ ರೀತಿಯಾದಂತಹ ಟ್ಯಾಕ್ಸ್ ಪೇ ಆಗುತ್ತೆ, ಬಟ್ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಧಿಕ ರೀತಿಯಾದಂತಹ ಅನುದಾನಗಳು ಬರೋದಿಲ್ಲ ಸರ್. ರಾಜ್ಯದಲ್ಲೂ ಕೂಡ ಸೇಮ್ ಅದೇ ಫಾಲೋ ಆಗ್ತಾ ಇರೋದು. ಯಾರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ ಅವರಿಗೇನು ಹೆಚ್ಚಿನ ಅನುದಾನಗಳು ಬರುವಂತದಲ್ಲ. ಅದು ಒಂದು ಕ್ರೈಟೀರಿಯಾ ಗೊತ್ತಿಲ್ಲ, ಯಾವ ಆಧಾರದಲ್ಲಿ ಹೇಳ್ತೀನಿ ಅಂತ ಗೊತ್ತಿಲ್ಲ. ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ ಒಂದು ಉಳ್ಳಾಲ ಕ್ಷೇತ್ರಕ್ಕೆ 1,000ಕ್ಕೂ ಮಿಕ್ಕು 1,000 ಕೋಟಿ ರೂಪಾಯಿ ಅನುದಾನ 1.5 ವರ್ಷದಿಂದ ಬಂದಿದೆ. ಮಂಗಳೂರಿಗೆ ಕೂಡ ಅದೇ ರೀತಿ ಬಂದಿದೆ, ಸುರತ್ಕಲ್ಗೆ ಕೂಡ ಅದೇ ರೀತಿ ಬಂದಿದೆ. ಇವತ್ತು ನೀವು ಪತ್ರಿಕಾ ಹೇಳಿಕೆಯಲ್ಲಿ, ಇವತ್ತಿನ ಪತ್ರಿಕೆಯಲ್ಲಿ ಉಡುಪಿಯ ಯಶ್ಪಾಲ್ ಸುವರ್ಣ ಅವರಿಗೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅವರ ಕ್ಷೇತ್ರಕ್ಕೆ ಕೊಡಿ. ಎಲ್ಲಿ ನೀವು ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳ್ತೀರಿ, ಸುಮ್ಮನೆ ದೋಷಣೆ ಯಾಕೆ ಮಾಡ್ತೀರಿ? ಇವತ್ತು ಅವರ ಪಟ್ಟಿ ತೆಗೀರಿ, ಎಲ್ಲಿ ಅನುದಾನ ಪ್ರಾರಂಭದ ದಿನಗಳಲ್ಲಿ ಹೌದು ಸ್ವಲ್ಪ ಅನುದಾನ ಕೊರತೆ ಮಾಡಿದೌದು. ಯಾಕಂತ ಹೇಳಿದ್ರೆ ಇವತ್ತು ಬಿಜೆಪಿ ಸರ್ಕಾರವನ್ನು ಮುಗಿಸುವಾಗ 5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಇಟ್ಟು ಹೋಗಿದೆ. ಅದು ಸಾರಿಗೆ ಇಲಾಖೆಯಲ್ಲಿ 5,000 ಕೋಟಿ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಇರ್ಬೋದು. 5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಇಟ್ಟು ಹೋಗಿದೆ. ಒಮ್ಮೆಲೆ ಅಧಿಕಾರ ಬಂದ ತಕ್ಷಣ ಯಾವುದು ಕೂಡ ಒಮ್ಮೆಲೆ ಅಭಿವೃದ್ಧಿ ಆಗ್ತದೆ ಅಂತ ನಾವು ಎಲ್ಲವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇವತ್ತು ಆದರೂ ಕೂಡ ಈ ಸಂಕಷ್ಟದಲ್ಲಿ ಕೂಡ ನಾವು ಹೇಳಿದಂತೆ ನುಡಿದಂತೆ ನಡೆದಿದ್ದೇವೆ. ಮೊನ್ನೆ ನಾವು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ ಅದೇ ತರ ಗ್ಯಾರಂಟಿ ಯೋಜನೆಯನ್ನು ಕೂಡಲೇ ಜಾರಿ ಮಾಡಿದ್ದೇವೆ.
ಭಾರತೀಯ ಜನತಾ ಪಕ್ಷ ಇವತ್ತು ಡೆಲ್ಲಿಯಲ್ಲಿ ಯಾವ ರೀತಿ ಮಾಡಿದೆ ಅಂತ ನಮ್ಗೆಲ್ಲರಿಗೆ ಗೊತ್ತಿದೆ, ಮಾತು ಮೀರಿದೆ. ಅದರ ಬಗ್ಗೆ ಇವತ್ತೊಂದು ಡಿಬೇಟ್ ಮಾಡಿದ್ರೆ ತುಂಬಾ ಒಳ್ಳೆದಿತ್ತು. ಕೇಂದ್ರ ಸರ್ಕಾರ ಮೊನ್ನೆ ಎಂಪಿ ಚುನಾವಣೆ ನಡೆದಾಗ ಯಾವ ರೀತಿಯಲ್ಲ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ರೆ ನಮ್ಮ ಮುಂದೆ ಇದೆ, ಅದು ಎಷ್ಟು ಜಾರಿಯಾಗಿದೆ ಅಂತ ಇವತ್ತು ಚರ್ಚೆ ಮಾಡಬೇಕು. ನಾವು ಮಾಡಿದಂತ ಗ್ಯಾರಂಟಿ ಯೋಜನೆ ಜಾರಿಯಾಗಿದೆ, ಕಂತುಗಳು 2 ತಿಂಗಳು 3 ತಿಂಗಳು ಕಂತುಗಳು ಬಾಕಿ ಆಗಿದೆ. ಇವತ್ತು ನಾನು ನೇರವಾಗಿ ನಮ್ಮ ಟಿವಿಯ ವೀಕ್ಷಕರಿಗೆ ನಾನು ಈ ವೇದಿಕೆಯಿಂದ ಹೇಳ್ತಿದ್ದೇನೆ, ಅಕ್ಕಿಯ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ ಆಗಿರೋ 1 ವಾರದಲ್ಲಿ ಖಂಡಿತವಾಗಿ ಬರ್ತದೆ ಅಂತ ಈ ಮೂಲಕ ನಾನು ಪರಮೇಶ್ವರ್ ಅವರು ಹೇಳಿದ್ದು ಅದು ನೀವು ಯಾವ ರೀತಿ ತಗೊಂಡಿದ್ದೀರಿ ನಂಗೆ ಗೊತ್ತಿಲ್ಲ. ಪರಮೇಶ್ವರ್ ಅವರು ಹೇಳಿದ್ದು ಅದೇ, ನಾವು ಗ್ಯಾರಂಟಿ ಯೋಜನೆಗೆ ಹೊಂದಿಸಲಿಕ್ಕೆ ಹೋಗಿ ಬೇರೆ ಎಲ್ಲ ಕಾಮಗಾರಿ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗಿದೆ. ಅದು ಖಂಡಿತ ಆಗಿದೆ, ಹೌದು. ನಾನು ಹೇಳಿದಲ್ವಾ, ಈ ಒಂದು ಕೇಂದ್ರ ಸರ್ಕಾರದ ಬಗ್ಗೆ ನೀವು ಎಲ್ಲರೂ ಯಾಕೆ ಒಂದು ಅಕ್ಷರ ಮಾತಾಡೋದಿಲ್ಲ? ತಾವೀಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆ ಪ್ರಶ್ನೆ ಇದೆ, ಇಲ್ಲ ಅಂತಲ್ಲ. ಈಗ ರಾಜ್ಯ ಸರ್ಕಾರದ ವಿಚಾರ ಪರಮೇಶ್ವರ್ ಅವರ ವಿಚಾರಕ್ಕೆ ಬನ್ನಿ. ನಾನು ಹೇಳುದು, ನಾನೊಬ್ಬ ಜವಾಬ್ದಾರಿತ ಮನೆ ನಡೆಸುವ ಒಂದು ಯಜಮಾನ. ನಾನು ಕೂಡ ಒಂದು ತಿಂಗಳ ಬಜೆಟ್ ಮಾಡುವಾಗ ನನ್ನ ಮಕ್ಕಳ ಹಣ ಎಷ್ಟು ಬರ್ತದೆ, ನನ್ನ ಉತ್ಪತ್ತಿ ಎಷ್ಟು, ನನಗೆ ಎಷ್ಟು ಕಂತು ಕಟ್ಟಲಿಕ್ಕೆ ಉಂಟು, ನಾನೆಲ್ಲ ವಿಭಜನೆ ಮಾಡ್ತೇವೆ. ಎಲ್ಲವೂ ಒಂದು ವೇಳೆ ಸ್ಟಕ್ ಆಯ್ತು, ಎಲ್ಲರ ಹಣ ಬರುವಾಗ ಸ್ಟಕ್ ಆಯ್ತು, ನಾನು ಇನ್ನೇನ್ ಮಾಡ್ಬೇಕಾಗ್ತದೆ, ಯಾವ ರೀತಿ ಮನೆ ನಡೆಸಬೇಕಾಗ್ತದೆ, ಇನ್ನಷ್ಟು ಸಾಲಕ್ಕೆ ಹೋಗ್ಬೇಕಾಗ್ತದೆ. ಇದನ್ನು ನಾನು ಉದಾಹರಣೆಗೆ ಹೇಳೋದು. ಕೇಂದ್ರ ಸರ್ಕಾರ ತಪ್ಪಂತ ಹೇಳೋದಿಲ್ಲ, ಎಲ್ಲರೇ ಕೊಡುವಷ್ಟು 42 ರೂಪಾಯಿ ಬೇಡ ಸ್ವಾಮಿ, ನಮಗೆ ಒಂದು 30 ರೂಪಾಯಿ ಆದ್ರೂ ಕೊಡ್ಬೋದಲ್ವಾ? ಇದರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಶಿವಪ್ರಸಾದ್ ಅವರು, ಈಗಾಗಲೇ ತಾವುಗಳು ಬೊಟ್ಟು ಮಾಡ್ತಾ ಇದ್ದೀರಾ, ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ, ರಾಜ್ಯದ ಜನರ ಮೇಲೆ ಸಾಲವನ್ನು ಹೊರಿಸ್ತಾ ಇದೆ ಅಂತ ಹೇಳಿ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳನ್ನ ಮಾಡೋದ್ರ ಬದಲಾಗಿ ತಮ್ಮ ಸಂಸದರುಗಳಿದ್ದಾರೆ, ಅವರನ್ನ ಬೆನ್ನು ಹತ್ತಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತಹ ಹಣವನ್ನ ತರಿಸುವುದರಲ್ಲಿ ಯಾಕೆ ಮುಂದಾಗ್ತಾ ಇಲ್ಲ? ಆ ವಿಚಾರವಾಗಿ ಬಿಜೆಪಿಯ ಯಾವ ಒಬ್ಬ ನಾಯಕರು ಕೂಡ ತುಟಿ ಬಿಚ್ಚುತ್ತಾ ಇಲ್ಲ. ಯಾಕೆ ಪ್ರಸ್ತುತ ಇರುವಂತಹ ರಾಜ್ಯ ಸರ್ಕಾರ ಇದರಿಂದಲೇ ಅವನತಿ ಆಗ್ಲಿ ಅನ್ನುವಂತ ಪ್ಲಾನಿಂಗ್ ತಮ್ಮದು? ರಾಜ್ಯದ ಜನತೆ ಮುಖ್ಯ ಅಲ್ಲ, ತಮಗೆ ಸರ್ಕಾರ ಮಾತ್ರ ಮುಖ್ಯ. ಮೊದಲನೇದಾಗಿ ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನೋಡಿ, ಯಾವುದೇ ಗ್ಯಾರಂಟಿಯನ್ನು ತರಬೇಕಾದ್ರೆ ಮೊದಲು ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ರಿಸೋರ್ಸನ್ನು ಮಾಡ್ಕೋಬೇಕಿತ್ತು. ಮುಖ್ಯವಾಗಿ ಇದ್ದದ್ದಕ್ಕೆ ಶಾಕ್ ಕೊಡೋದಲ್ಲ, ಅಲ್ಲಿ ಇದ್ದಂಥ ಹಾಲಿದ್ದು ದರ ಇರ್ಬೋದು, ಪೆಟ್ರೋಲ್ ಡೀಸೆಲ್ ದರ ಇರ್ಬೋದು, ಅಥವಾ ಈಗ ಸ್ಟ್ಯಾಂಪ್ ಡ್ಯೂಟಿಗಳಿರ್ಬೋದು, ಕ್ರಯ ಸಾಧನಗಳದ್ದು, ಅದಕ್ಕೆಲ್ಲ ಹಣವನ್ನು ಜಾಸ್ತಿ ಮಾಡ್ಕೊಂಡು ಅದನ್ನು ಇದಕ್ಕೆ ಹೊಂದಿಸಿದ್ರು ಒಂದು ಭಾಗ. ಆದರೆ ಎರಡನೇದು, ಜಯರಾಮ್ ಸರ್ ವಿಸ್ತಾರವಾಗಿ ಹೇಳಿದರು. ಆಲ್ಮೋಸ್ಟ್ ಈ SC/ST ನಿಗಮದ ಹಣಗಳು, ವಾಲ್ಮೀಕಿ ನಿಗಮದ ಹಣಗಳು, ಇದನ್ನೆಲ್ಲವೂ ನೋಡಿ ಸ್ವಾಮಿ, ಆ ಪಾಪದ ಒಂದು ಉಪೇಕ್ಷಿತ ಬಂಧುಗಳ ಒಂದು ಕಾಲನಿಯ ಇಂಪ್ರೂವ್ಮೆಂಟಿಗಿರ್ಬೋದು, ಅಥವಾ ಅವರ ಮಕ್ಕಳ ಎಜುಕೇಷನ್ಗಳಿಗಿರ್ಬೋದು, ಅಥವಾ ಅವರ ಹಳೆಯ ಮನೆ ರಿಪೇರಿಗಳಿಗಿರ್ಬೋದು, ಅಥವಾ ಅವರ ಕಾಲೋನಿಗಳಿಗೆ ಹಾಕಬೇಕಾದಂತಹ ಲೈಟಿನ ವ್ಯವಸ್ಥೆಗಳಿಗಿರ್ಬೋದು, ಇದಕ್ಕೆಲ್ಲ ತೆಗೆದಿಟ್ಟಂತಹ ಹಣವನ್ನು ಆ ಉಪೇಕ್ಷಿತ ಬಂಧುಗಳು ಯಾರು ಮಾತಾಡೋದಿಲ್ಲ ಅಂತ ಹೇಳ್ಕೊಂಡು ಆ ಹಣವನ್ನು ಆ ಕಡೆಯಿಂದ ವರ್ಗಾವಣೆ ಮಾಡಿದಿರಿ. ಅದೇ ಬೇರೆ ನಿಗಮದ ನಿಮಗೆ ಮಾಡಲಿಕ್ಕೆ ಧೈರ್ಯ ಬರಲಿಲ್ಲ. ಯಾಕೆ? ಅಲ್ಲೇನು ಪ್ರೊಟೆಸ್ಟ್ ಮಾಡ್ತಾರೇನೋ ಅಂತ ಬಿಡಿ. ಇವಾಗ ನಮ್ಮ ಪ್ರಶ್ನೆ, ಆಯಿತು ಒಪ್ಕೊಳ್ಳುವ, ನೀವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಪ್ಪ, ಕೊಡಿ ಆದಷ್ಟು ಬೇಗನೆ ಕೊಡಿ. ಅದಕ್ಕೆ 3 ತಿಂಗಳು 4 ತಿಂಗಳು ಇದನ್ನೆಲ್ಲ ಪಟ್ಟಿ ಕಟ್ಕೊಂಡು ಹೋಗುವಂತಹ ವಿಚಾರ ಬೇಡ. ಈಗ ಯುವ ಜನರಿಗೆ ನೀವು ಯುವ ನಿಧಿ ಅಂತ ಏನೋ ಮಾಡಿದಿರಿ, ಎಷ್ಟು ಜನರಿಗೆ ಹೋಗಿ ಸ್ವಾಮಿ? ಎಷ್ಟು ಜನರಿಗೆ ಹೋಗಿದೆ? ಲಕ್ಷಾನುಗಟ್ಟಲೆ ಇದ್ದಾರೆ ನಮ್ಮ ಯುವಕರು. ಹಾರ್ಡ್ಲಿ ಒಂದು 10, 20, 50 ಸಾವಿರ, 1 ಲಕ್ಷ 2 ಲಕ್ಷ ಜನರಿಗೆ ಕೊಟ್ಟು ಅದನ್ನು ಮುಚ್ಚಕ್ಕೆ ಬಿಟ್ಟಿದ್ದೀರಿ. ಅದು ಅಲ್ಲದೆ ಸಾರಿಗೆ ನಿಗಮ ಮತ್ತು ನಮ್ಮ ವಿದ್ಯುತ್ ಎಸ್ಕಾಂ ಇದ್ದು ಅದು ಕೂಡ ನಿಮ್ಮ ಕೈಯಲ್ಲಿ ಇಲ್ಲ. ಅದು ಕೂಡ ಆಲ್ರೆಡಿ ತುಂಬ ಸಾಲದಲ್ಲಿದ್ದೆ, ಆಲ್ರೆಡಿ ನಾವು ಅದರ ಬಗ್ಗೆ ಮಾತಾಡಿದ್ದೀರಿ ಕೂಡ. ಆದರೆ ನಾವು ಹೇಳ್ತಾ ಇರುವಂಥದ್ದು, ಭಾಗ್ಯಗಳನ್ನು ಕೊಟ್ಟಿದ್ದೀರ ಸರಿ, ಕೊಡಿ, ಆದರೆ ಆನ್ ಟೈಮಲ್ಲಿ ಕೊಡಿ, ಅದಕ್ಕೆ ಸರಿಯಾದ ರಿಸೋರ್ಸನ್ನು ಮಾಡಿ. ಅದು ಬಿಟ್ಟು ಇದ್ದಲ್ಲಿ ಗಾಯದ ಮೇಲೆ ಇಳಿಲಿಕ್ಕೆ ಹೋಗ್ಬಿಡಿ. ಸರ್ ಆಗ ಹೇಳಿದರು, ನಮ್ಮ ದಿನೇಶ್ ಸರ್ ಹೇಳಿದರು, ಈಗ ನಾನೊಂದು ಮನೆ ನಡೆಸಬೇಕಾದ್ರೆ ಒಂದು ಬಜೆಟ್ ಮಾಡ್ತೇನೆ ಅಂತ. ಹೌದು, ನಾನೊಂದು ಕಾರ್ ತಗೋಬೇಕಾದ್ರೆ ಅದರ ಸಾಲವನ್ನು ಯಾವ ರೀತಿ ಕಟ್ಟುವಂಥದ್ದನ್ನು ನಾನು ಸೋರ್ಸ್ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಆ ಸಾಲ ಕಟ್ಟಲಿಕ್ಕೆ ಆಗೋದಾಗ ಪಕ್ಕದ ಮನೆಯಲ್ಲಿ ಕೇಳೋದ ನಾವು. ಈಗ ಅವರು ಕೇಂದ್ರದಿಂದ ಬರಲಿ ಅಂತ ಹೇಳ್ತಾರೆ, ಆಗ ಅವರಲ್ಲಿ ಪಕ್ಕದ ಮನೇಲಿ ಕೇಳೋದಾ, ನೀವು ಕೊಡ್ರಪ್ಪ ನನ್ನಲ್ಲಿ ಇಲ್ಲ ಇಲ್ಲಿ ಅಂತ ಹಾಗೆ ಕೇಳೋದಾ? ಅಲ್ಲ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಜಿ ಕೂಡ ಹೇಳಿದರು, ಕರ್ನಾಟಕ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಯಾವುದೇ ಪೆಂಡಿಂಗ್ ಇಲ್ಲ, ಅದರ GST ಏನು ಕೊಡ್ಲಿಕ್ಕೆ ಎಲ್ಲವನ್ನು ಕೊಟ್ಟಾಗಿದೆ. ಆಗ ನಿಮ್ಮ MP ಇದ್ರಲ್ಲ, ಮಾತಾಡಬಹುದಿತ್ತಲ್ಲ. ಸೊ ಇಂತೆಲ್ಲ ಇದಿರುವಾಗ ನೀವು ಆದಷ್ಟು ಬೇಗನೆ, ಇವತ್ತು ನಾಳೆ ಅಂತ ತಿಂಗಳಗಟ್ಟೆ ತಗೊಳ್ಳಿಕ್ಕೆ ಹೋಗಬೇಡ, ಆದಷ್ಟು ಬೇಗನೆ ಗ್ಯಾರಂಟಿ ಹೇಗೆ ಅನೌನ್ಸ್ ಮಾಡಿದ್ರಲ್ಲ ಕೊಟ್ಟು ಬಿಡಿ ಅನ್ನೋಂಥ ನಮ್ಮ ಆಗ್ರಹ.
ಜರಮ್ ಸರ್, ಈಗಾಗಲೇ ಫೆಬ್ರವರಿ 7ಕ್ಕೆ ಬಜೆಟ್ ಮಂಡನೆಗೆ ತಯಾರಿಗಳಾಗ್ತಾ ಇದೆ, ಮುಂದಿನ ಬಜೆಟ್ ಮಂಡನೆಗೆ ಸಂಬಂಧಪಟ್ಟಂತೆ. ಬಟ್ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಈ ಹಿಂದಿನ ಬಜೆಟಲ್ಲಿ ಘೋಷಣೆಯಾಗಿರುವಂತಹ ಅನುದಾನದ ವಿಚಾರವಾಗಿ ಇಷ್ಟಿಷ್ಟು ಹಂಚಿಕೆ ಆಗಿತ್ತು, ಬಟ್ ಅದರಲ್ಲಿ ಬಿಡುಗಡೆ ಆಗಿರುವಂಥದ್ದು ಇಷ್ಟು 25% ಕೂಡ ಬಿಡುಗಡೆ ಆಗಿಲ್ಲ. 6 ನಿಗಮ 2 ಆಯೋಗಗಳಿಗೆ ಸೇರಿದಂತೆ 332 ಕೋಟಿ ಹಂಚಿಕೆ ಆಗಿತ್ತು ಬಜೆಟಲ್ಲಿ. ಬಟ್ ಬಿಡುಗಡೆ ಆದದ್ದು ಮಾತ್ರ ಅದರಲ್ಲಿ 88.78 ಕೋಟಿ, ಅಂದರೆ 25% ಕೂಡ ಆಗಿಲ್ಲ. ಇಂತಹ ಪರಿಸ್ಥಿತಿಗೆ ಸದ್ಯದಲ್ಲಿದೆ. ಈಗ ಇನ್ನೊಂದು ಬಜೆಟ್ಗೆ ಮುಂದಾಗ್ತಾ ಇದ್ದಾರೆ, ಮತ್ತೆ ಗಾಯದ ಮೇಲೆ ಬರೆ ಎಳೆಯುವಂಥ ಪ್ರಯತ್ನ ಇದೆ. ಮುಖ್ಯ ಈ ಗ್ಯಾರಂಟಿಗಳಿಗೆ ಕೇಂದ್ರದಿಂದ ಹಣಕಾಸು ಬರಲಿಲ್ಲ ಅಂತ ಹೇಳೋದು ಅದು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ಜಗಳದ ವಿಷಯ. ಜನರಿಗೇನು ಬಾಧೆ ಇಲ್ಲ. ನೀವು ಗ್ಯಾರಂಟಿ ಕೊಡ್ತೇವೆ ಹೇಳಿದ್ರೆ ನೀವು ಕೊಡಿ. ಈಗ ನೀವು ಕೇಂದ್ರದಿಂದ ಸರ್ಕಾರ ದುಡ್ಡು ಬಾರದಿದ್ರೆ ಅಂತ ತರಿಸಬೇಕಾದ್ರೆ ನಿಮ್ಮ ಜವಾಬ್ದಾರಿ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಇಷ್ಟು ಬರ್ತದೆ ಅಂತ ಹೇಳಿದ್ರಿ, ಇಷ್ಟು ಗ್ಯಾರಂಟಿಗಳೇನು ನಾವು ಕೊಡ್ತೇವೆ ಹೇಳಿದ್ರಿ. ಸೊ ಇಲ್ಲಿ ಡಿಸ್ಪ್ಯೂಟ್ ಇರುವುದು ನಿಮಗೆ ಮತ್ತು ಕೇಂದ್ರಕ್ಕೆ, ಇಬ್ಬರು ರಾಜಕಾರಣಿಗಳೇ ಅಲ್ವಾ ಡಿಸ್ಪ್ಯೂಟ್. ಈಗ ನಾವು ಸ್ವಲ್ಪ ಅಂಕಿಅಂಶಗಳದು 2024-25 ಅಂಕಿಅಂಶಗಳ ಹತ್ರ ಹೋದರೆ ಒಟ್ಟು ಬಜೆಟ್ ಎಷ್ಟು ಗಾತ್ರ 3.71 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ ಸಾಲ ಎಷ್ಟು 1.05 ಕೋಟಿ ರೂಪಾಯಿ ಸಾಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು 2.9 ಲಕ್ಷ ಕೋಟಿ. ಬಂಡವಾಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು 55,877 ಕೋಟಿ ರೂಪಾಯಿ. ಸಾಲ ಮರುಪಾವತಿಗೆ ಎಷ್ಟು 24,794 ಕೋಟಿ ರೂಪಾಯಿ. 2024 ಡಿಸೆಂಬರ್ ಅಂತ್ಯದವರೆಗೆ ನಿಗದಿ ಮಾಡಿದಂಥ ಮೊತ್ತ, ಆಗ ನಾವು ಹೇಳಿದ್ರಲ್ಲ ಹಂಚಿಕೆಗೆ ಇಟ್ಟದ್ದು 3.31 ಲಕ್ಷ ಕೋಟಿ ರೂಪಾಯಿ. ಕಳೆದ ವರ್ಷದ ಡಿಸೆಂಬರ್ ಕೊನೆಯವರೆಗೆ ಬಿಡುಗಡೆ ಆದದ್ದು 2.03 ಲಕ್ಷ ಕೋಟಿ ರೂಪಾಯಿ. ಸೊ ಒಟ್ಟು ಖರ್ಚಾದದ್ದೆಷ್ಟು 1.89 ಲಕ್ಷ ಕೋಟಿ ರೂಪಾಯಿ. ಗ್ಯಾರಂಟಿ ಸ್ಕೀಮಿಗೆ ತೆಗೆದಿಟ್ಟ ಹಣ 2 ವರ್ಷಗಳನ್ನು ಕಂಪ್ಯಾರಿಸನ್ ಮಾಡಿ. 2023-24ರಲ್ಲಿ 36,000 ಕೋಟಿ ರೂಪಾಯಿ, 2024-25ರಲ್ಲಿ 52,000 ಕೋಟಿ ರೂಪಾಯಿ. ಈಗ ಬರುವಾಗ ಅದು ಇನ್ನೂ ಹೆಚ್ಚಾಗ್ತದೆ, ಯಾಕಂದರೆ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗಿದೆ ಎನ್ನುವ ಕಾರಣಕ್ಕೆ. ಅವರು ಕೊಡ್ತಾರೋ ಬಿಟ್ಟಿದ್ದಾರೋ ಪ್ರಶ್ನೆ ಬೇರೆ. ನೀವು ಒಟ್ಟು ಈಗ ಅಲೋಕೇಶನ್ಗೆ ಹೋದರೆ ಆ ಅಮೌಂಟ್ 52,000 ಕೋಟಿ ರೂಪಾಯಿನೂ ದಾಟ್ತದೆ ಅಂತ ಹೇಳೋ ಒಂದು ಲೆಕ್ಕಾಚಾರ ಇದೆ. ಈಗ ಬೇರೆ ರೀತಿ 58,000 ಕೋಟಿ ಆಗ್ಬೋದು, 60,000 ಕೋಟಿ ಆಗ್ಬೋದು, 62,000 ಕೋಟಿ ಆಗ್ಬೋದು ಅಂತ ಹೇಳಿದ್ದಾರೆ. 2024-25ರ ಬಜೆಟ್ ಪ್ರಕಾರ ಕೊರತೆ ಎಷ್ಟು, ಅಲೋಕೇಶನ್ ಆ್ಯಂಡ್ ರಿಲೀಸ್ ಇದರ ನಡುವಿನ ಅಂತರ ಈಗ ಎಷ್ಟಿದೆ ಅಂದರೆ 1.28 ಲಕ್ಷ ಕೋಟಿ, ಅಂದರೆ 61.3%. ಅಲೋಕೇಶನ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇದರ ಅಂತರ ಎಷ್ಟಿದೆ 1.41 ಲಕ್ಷ ಕೋಟಿ ರೂಪಾಯಿ, ಅಂದರೆ 57.2%. ಈಗ ಅಲೋಕೇಶನ್ಗೆ ನಾನು ಸ್ಥೂಲವಾದದ್ದು, ಆಗ ನಿಗಮಗಳದ್ದು ನೀವು ಹೇಳಿದರೆ, ಈಗ ನಾನು 4 ಇಲಾಖೆಗಳಿಗೆ ಹೇಳ್ತೀನಿ. ಇದು ಡಿಸೆಂಬರ್ 2024 ಡಿಸೆಂಬರ್ 31 ತನಕ ಲಭ್ಯ ಇರುವ ದತ್ತಾಂಶಗಳು, ಮತ್ತು ಈ ದತ್ತಾಂಶಗಳು ಪ್ಲಾನಿಂಗ್ ಡಿಪಾರ್ಟ್ಮೆಂಟಿಂದ ಲಭ್ಯ ಆಗಿರುವಂಥವು. ಸೊ ಅಲೋಕೇಶನ್ ಶಿಕ್ಷಣ ಇಲಾಖೆಗೆ 37,452 ಕೋಟಿ ರೂಪಾಯಿ, ಬಿಡುಗಡೆ ಆಗಿರುವುದು 24,199 ಕೋಟಿ ರೂಪಾಯಿ, ಬಾಕಿ 13,253 ಕೋಟಿ ರೂಪಾಯಿ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 35,611 ಕೋಟಿ ರೂಪಾಯಿ ಹಂಚಿಕೆ ಆಗಿತ್ತು, ಬಿಡುಗಡೆ ಆಗಿರೋದು 22,053 ಕೋಟಿ, ಅಂದರೆ ಬಾಕಿ ಇರೋದು 13,558. ಆಹಾರ ಇಲಾಖೆಗೆ 9,948 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ, 4,162 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ, ಬಾಕಿ 5,786 ಕೋಟಿ ರೂಪಾಯಿ ಬಾಕಿ ಇದೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಹೋದರೆ ನೀವು 25,936 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ. ಬಹಳ ಮುಖ್ಯವಾದದ್ದು, ಗ್ರಾಮೀಣ ಜನರಿಗೆ ಸವಲತ್ತುಗಳನ್ನು ಇತ್ಯಾದಿಗಳನ್ನು ಕೊಡುವಂಥದ್ದು ಮಹತ್ವದ ಜವಾಬ್ದಾರಿ ಇರುವ ಮತ್ತು ದೊಡ್ಡ ಖಾತೆ ಇದು. ದೊಡ್ಡ ಖಾತೆಗಳಲ್ಲಿ ಒಂದು ಖಾತೆ ಇದು. ಅದಕ್ಕೆ ಹಂಚಿಕೆ 25,936 ಕೋಟಿ ರೂಪಾಯಿಗಳಲ್ಲಿ ಹಂಚಿಕೆ ಆಗಿರೋದು 10,408 ಕೋಟಿ ರೂಪಾಯಿ, ಬಾಕಿ 15,528 ಕೋಟಿ ರೂಪಾಯಿ ಇದೆ. ಜಲಸಂಪನ್ಮೂಲ ಬಹಳ ಪ್ರಭಾವಿ ಸಚಿವ DCM ಅವರ ಕೈಯಲ್ಲಿರುವಂಥದ್ದು, ಅದಕ್ಕೆ ಅಲೋಕೇಶನ್ ಆಗಿರೋದು 17,444 ಕೋಟಿ ರೂಪಾಯಿ, ಬಿಡುಗಡೆ ಆಗಿರೋದು 9,256 ಕೋಟಿ ರೂಪಾಯಿ, ಬಾಕಿ ಇರೋದು 8,188 ಕೋಟಿ ರೂಪಾಯಿ. ಈಗ ಪರಮೇಶ್ವರ್ ಇವತ್ತು ಆ ಸ್ಟೇಟ್ಮೆಂಟ್ ಹೇಳಲಿಕ್ಕೆ ಮೂಲ ಕಾರಣ ಏನು? JDS MLA MT ಕೃಷ್ಣಪ್ಪ ಅವರು ಹೇಳ್ತಾರೆ, ತಿಂಗಳಿಗೆ 2 ಲಕ್ಷ ವೇತನ ಪಡೆಯುವವರು ಕೂಡ ಇವತ್ತು ಶಕ್ತಿ ಯೋಜನೆಯಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅಂತ. ಸೊ ಅದನ್ನು ಮುಂದುವರಿಸ್ತಾ ಪರಮೇಶ್ವರ್ ಇವತ್ತು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆಮೇಲೆ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಳ್ಕರ್ ಕೂಡ ಅವ್ರು ಹೇಳಿದ್ದಾರೆ, 54,000 ಕೋಟಿ ರೂಗಳಷ್ಟು ಗ್ಯಾರಂಟಿ ಹೊರೆಯಿಂದ ಅಭಿವೃದ್ಧಿ ವಿಳಂಬ ಆಗ್ತಿದೆ ಅಂತ. ಇದು ಸಹ ಅವರದೇ ಪಕ್ಷದ MLA ಅವರು ಹೇಳಿದ್ರು. ಇನ್ನು MLC ಬಾಲಕೃಷ್ಣ ಮಾಗಡಿ ಅವರು
ಅವರೇನು ಹೇಳಿದ್ದಾರೆ, ಗ್ಯಾರಂಟಿಯಿಂದ ಹಿಂದೆ ಸರಿಬೇಕು ಅಂತ ಮೊದಲ ಬಾರಿಗೆ ಹೇಳಿದವರು ಅವರು. ಅಲ್ಲಿಯ ನಂತರ ಬಹಳ ಮಂದಿ ಆ ಗ್ಯಾರಂಟಿಗಳನ್ನು ಹಿಂದೆ ಸರಿಬೇಕು ಅಂತ ಹೇಳಿದರು. ಈಗ ಗ್ಯಾರಂಟಿಗಳನ್ನು ಕೊಡುವುದಕ್ಕೆ ಯಾಕೆ ತಕರಾರಿಲ್ಲ ಅಂದರೆ, ಗ್ಯಾರಂಟಿಯ ಫಲಾನುಭವಿಗಳಿಗೆ ಕಾಲಕಾಲಕ್ಕೆ ಬರ್ತಾ ಇದ್ದಿದ್ರೆ ಮತ್ತು ಆ ಗ್ಯಾರಂಟಿಗಳನ್ನು ಈಡೇರಿಸಲಿಕ್ಕೆ ಬೇಕಾಗಿ ನೀವು ಇತರ ಬಾಬುಗಳ ಮೇಲೆ ದರವನ್ನೇ ಹೆಚ್ಚಿಸದೇ ಇದ್ದರೆ, ಈಗ ಯಾವುದನ್ನು ಬಿಟ್ಟಿದ್ದೀರಿ? ಮದ್ಯ ಬಿಡಲಿಲ್ಲ, ಹಾಲು ಬಿಡಲಿಲ್ಲ, ಭೂಮಿಯ ಮಾರ್ಗದರ್ಶಿ ಮೌಲ್ಯವನ್ನು ಬಿಡಲಿಲ್ಲ, ರಿಜಿಸ್ಟ್ರೇಷನನ್ನು ಬಿಡಲಿಲ್ಲ, ಎಲ್ಲದಕ್ಕೂ ಏರಿಸಿದಿರಿ. ಈಗ ನೀವು ಏನು ಮಾಡಿದಿರಿ? ಒಬ್ಬ ನ್ಯಾಯವಂತ ಇದ್ದರೆ, ಸತ್ಯಸಂಧ ಇದ್ದರೆ, ತಿಂಗಳಿಗೆ ಸಂಬಳ ತರುವ ಇದ್ದರೆ, ಅವನು ನ್ಯಾಯಯುತವಾಗಿ ಬದುಕಿದ್ರೆ ಅವನನ್ನು ನೀವು ಬಡ್ದು ಅವನ ರಕ್ತ ಹೀರಿದ್ರಿ. ಅವ್ರಿಗೆ ಕೊಡ್ತಿದ್ದೇವೆ ಅಂತ ಹೇಳಿ, ಇನ್ನೊಬ್ಬರಿಗೆ ಕೊಡ್ತಿದ್ದೇವೆ ಅಂತ ಹೇಳಿದ್ರಿ. ಇನ್ನು ದಲಿತರ ದುಡ್ಡನ್ನು ನೀವು ಬೇರೆ ಕಡೆ ಬಳಸ್ತಿದ್ದೀರಿ ಅಲ್ವಾ ಅಂತ ಹೇಳಿದಾಗ, ದೂರು ಬಂದಾಗ ಹಿಂದೆ ಸಚಿವರು ಏನು ಹೇಳಿದ್ದಾರೆ ಅಂತ ಹೇಳೋದನ್ನು ಒಮ್ಮೆ ನಾವು ಫ್ಲಾಶ್ ಬ್ಯಾಕ್ ಮಾಡುವ. ಆಗ ಹೇಳ್ತಾರೆ, ಫಲಾನುಭವಿಗಳಲ್ಲಿ ದಲಿತರು ಇದ್ದಾರಲ್ಲ, ಅವರಿಗೆ ಆ ದುಡ್ಡು ಹೋಗ್ತಿದೆ ಅಂತ. ಸೊ ನೀವು ಹಂಚಿಕೆ ಯಾಕೆ ಮಾಡಬೇಕು? ಆ ನಿಗಮಗಳು ಯಾಕೆ ಬೇಕು? ಇವತ್ತು ಆ ನಿಗಮಗಳು ಯಾಕೆ ಬೇಕು? ನೀವು ಅಲ್ಲಿಗೆ ಅಲೋಕೇಶನ್ ಮಾಡಿದ್ರೆ ಆದರೆ ಗ್ಯಾರಂಟಿಯಲ್ಲಿ ಈ ಪರ್ಸೆಂಟೇಜ್ ಇದೆ ಅಂತಂದರೆ ನೀವು ಆ ನಿಗಮಗಳನ್ನು ಆನೆ ಸಾಕೋದು ಯಾಕೆ ಅಲ್ವಾ? ಇನ್ನೊಂದು ಕಡೆ ನೋಡಿ, ನೀವು ಗ್ಯಾರಂಟಿಗಳನ್ನು ವೈಫಲ್ಯ ಆಗುವಾಗ ನೀವು ಒಂದು ತ್ಯಾಗ ಮಾಡಬೇಕಿತ್ತಲ್ಲ. ನಿಮಗೆ ಹೊಸ ಹೊಸ ಕಾರ್ಯಗಳೇ ಬೇಕು, ಎಲ್ಲರೂ ಇನ್ನೋದಲ್ಲೇ ತಿರುಗ್ತಾ ಇದ್ದೀರಿ. CM ಕಾಡಿ ಕೋಟಿಯದು ಅಂತ ಹೇಳ್ತಾರೆ. ನೀವು ಅಲ್ಲಿ ತ್ಯಾಗ ಮಾಡಿ, ನಾನು ತ್ಯಾಗ ಮಾಡಿದ್ದೇನೆ ಅದರಿಂದ ನೀವು ಸ್ವಲ್ಪ ಹೊರೆಯನ್ನು ನೀವು ಹೊತ್ತುಕೊಳ್ಳಿ ಅಂತ ಹೇಳಿದರೆ ಅದಕ್ಕೊಂದು ನೈತಿಕವಾದ ಜಸ್ಟಿಫಿಕೇಶನ್ ಆದರೂ ಇರ್ತಿತ್ತು. ಇಲ್ಲಿ ಏನಿದೆ, ನನ್ನ ಐಷಾರಾಮ ನನ್ನ ಹತ್ರ ಇರಲಿ, ನೀವು ಮಾತ್ರ ಮಧ್ಯಮ ವರ್ಗದವನು ಟ್ಯಾಕ್ಸ್ ಕಟ್ಟಿಕೊಂಡು ಸಾಯು ಅಂತ. ಎಲ್ಲಿ ಸ್ಯಾಲ್ರಿಡ್ ಇದ್ದಾನೆ ಅವನು ಸಾಯಲಿ. ಹಾಗಾಗಿ ನೀವು ಯಾರ ಉದ್ಧಾರ ಹೊರಟಿದ್ದೀರಿ, ಯಾರ ಉದ್ಧಾರ ಮಾಡಲಿಕ್ಕಾಗಿ ಯಾರನ್ನು ಬಡಿತಾ ಇದ್ದೀರಿ? ಇದು ಬೇಕಾಗಿದೆ. ಇನ್ನು BJPಗೆ ನಿಜವಾಗ್ಲೂ ಆ ಒಂದು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇದರಲ್ಲಿ BJP ಫಾಲ್ಟ್ ಇದೆ. ಅವ್ರು ಹೋರಾಟ ಮಾಡಬೇಕಿತ್ತು. ಆ ಅಂಕಿಅಂಶಗಳ ಬಗ್ಗೆ ನಮಗೆ ಸ್ಪಷ್ಟ ಇಲ್ಲ. ಯಾಕಂದರೆ 42% ಟ್ಯಾಕ್ಸ್ ಕೊಡಬೇಕಿತ್ತು, ಅಥವಾ ಅದು ಬೇರೆ ಯಾವ ಕಾರಣಕ್ಕಾಗಿ ಉತ್ತರದ ಅಭಿವೃದ್ಧಿ ಕುಂಠಿತ ರಾಜ್ಯಗಳಿಗೆ ಹೆಚ್ಚು ಹಣ ಕೊಡಬೇಕು ಅಂತ ಆ ಒಂದು ಫ್ರೇಮ್ವರ್ಕೇ ಇದೆಯೋ ಅದರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಸೊ ದಟ್ ಇಸ್ ಮೈ ಲಿಮಿಟೇಷನ್. ಆದ್ದರಿಂದ ಅದರ ಬಗ್ಗೆ BJPಯವರು ಹೋರಾಟ ಮಾಡಬೇಕಿತ್ತು. ನೀವು ನಮ್ಮ ರಾಜ್ಯಕ್ಕೆ ಕೊಡಿ, ನಮ್ಮ ರಾಜ್ಯದಲ್ಲಿ ಅನ್ಯಾಯ ಆಗ್ತಿದೆ ಅಂತ. ಆದರೆ ಗ್ಯಾರಂಟಿ ಕೊಟ್ಟ ರಾಜ್ಯಗಳಲ್ಲಿ ಏನಾಗಿದೆ? ಇವತ್ತು ದಿಲ್ಲಿಯಲ್ಲಿ ಗ್ಯಾರಂಟಿ ಕೊಟ್ಟದ್ದನ್ನು ಯಾಕೆ ಹೊಸ ಮುಖ್ಯಮಂತ್ರಿಗಳು ಗುಪ್ತಾ ಅವರು ನನಗೆ ಈಗಕ್ಕೆ ನಾನು ಯೋಚನೆ ಮಾಡ್ತೇನೆ, ಆಫೀಸರ್ಗಳ ಹತ್ರ ಕೇಳ್ತೇನೆ ಅಂತೇಳಿ ಹೇಳ್ತಿದ್ದಾರೆ, ಇಡೀ ಎಕ್ಸ್ಚೆಕರ್ ಖಾಲಿಯಾಗಿದೆ ಅಂತ ಅವರದೇ ಸ್ಟೇಟ್ಮೆಂಟ್. ಅಧಿಕಾರಿಗಳ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ, ಖಜಾನೆಯಲ್ಲಿ 1 ಪೈಸೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಖಾಲಿ ಮಾಡಿ ದಿವಾಳಿ ಮಾಡಿ ಹೋಗಿದ್ದಾರೆ ಅಂತ ಹೇಳಿ. ಕರ್ನಾಟಕದಲ್ಲಿ ಕೂಡ ಅದೇ ಆಗಿದೆ ಪರಿಸ್ಥಿತಿ. ಬರ್ತೀನಿ ಸರ್, ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಾನು ಕಾಂಗ್ರೆಸ್ ವಕ್ತಾರರಿಗೆ ಕೇಳ್ತೇನೆ, ಅವರು ಒಂದು ಕಡೆ ಗ್ಯಾರಂಟಿ ಹಣ ಮತ್ತು ಸವಲತ್ತು ಕೊಡ್ತಾರೆ, ಇನ್ನೊಂದು ಬದಿಯಲ್ಲಿ ಕರೆಂಟ್ ಬಿಲ್, ಹಾಲಿನ ದರ ಎಲ್ಲ ಜಾಸ್ತಿ ಮಾಡ್ತಾರೆ. ಈಗ ಹಾಲಿನ ದರ ಜಾಸ್ತಿ ಮಾಡುವಾಗ ಹೋಟೆಲ್ ಇದ್ದು ಕಾಫಿ ರೇಟ್ ಎಲ್ಲ ಜಾಸ್ತಿ ಆಗ್ತದೆ. ಈಗಾಗಲೇ 10 ರೂಪಾಯಿ ಇದೆ, ಇನ್ನು 15 ರೂಪಾಯಿ ಆಗ್ತದೆ. ಈಗ ಕರೆಂಟ್ ಬಿಲ್ ಇದೆ ಹೇಳುದು, ಈಗ 1 ಯೂನಿಟ್ಗೆ 8 ರೂಪಾಯಿ ಇದೆ. ಈಗ ಒಂದು 10 ರೂಪಾಯಿ ಮಾಡಿದ್ರೆ ಸರ್ವಿಸ್ ಚಾರ್ಜ್ ಮತ್ತೆ ಟ್ಯಾಕ್ಸ್ ಎಲ್ಲ ಬೀಳುವಾಗ ನಮಗೆ 15 ರೂಪಾಯಿ ಬೀಳ್ತದೆ 1 ಯೂನಿಟ್ಗೆ. ಅದು ಯಾರಿಗೆ ಗೊತ್ತಾಗುದಿಲ್ಲ. 1-2 ರೂಪಾಯಿ ಜಾಸ್ತಿ ಆದ್ರೆ ನಮಗೆ ಕರೆಂಟ್ ಬಿಲ್ ಅಲ್ಲಿ ಎಲ್ಲ ಸರ್ವಿಸ್ ಚಾರ್ಜ್ ಟ್ಯಾಕ್ಸ್ ಎಲ್ಲ ಬೀಳುವಾಗ 1 ಯೂನಿಟ್ಗೆ 10 ರೂಪಾಯಿ ಆಗ್ತದೆ. ಅದನ್ನ ಯಾರು ಲೆಕ್ಕ ಹಾಕುದಿಲ್ಲ. ಇವರು ನಿಜವಾಗಿ ಮತದಾರರಿಗೆ ಮೋಸ ಮಾಡಿದಾಗಿದೆ ಈಗ ನಮಗೆ. ಯಾಕಂದ್ರೆ ಒಂದು ಕಡೆ ಕೊಡುದು, ಇನ್ನೊಂದು ಕಡೆ ತಗೊಳ್ಳುದು ಇವರು. ಯಾಕಂದ್ರೆ ಈಗ ನೋಡಿ, ಸೆಂಟ್ರಲ್ ಇಲ್ಲಿ ಜಾಸ್ತಿ ಮಾಡಿದ್ರೆ ಇವರು ಪ್ರತಿಭಟನೆ ಮಾಡ್ತಾರೆ. ಒಂದು ಪೆಟ್ರೋಲಿಗೆ 2 ರೂಪಾಯಿ ಜಾಸ್ತಿ ಆದ್ರೆ ಇವರು ಪ್ರತಿಭಟನೆ ಮಾಡ್ತಾರೆ. ಯಾಕಂದ್ರೆ ಪೆಟ್ರೋಲ್ ಆಮದಾಗುದಲ್ಲ. ನಿಜವಾಗಿ ಅದು ತಪ್ಪಲ್ಲ. ಈಗ ರೇಟ್ ಜಾಸ್ತಿ ಮಾಡುದು ಫಾರಿನ್ ಇದರಿಂದ, ಹಣದಿಂದ ನೋಡಿ ನಾವು ಜಾಸ್ತಿ ಮಾಡುದು ಸೆಂಟ್ರಲ್ನವರು. ಆದ್ರೆ ಅದಕ್ಕೆ ಸಹ ಪ್ರತಿಭಟನೆ ಮಾಡ್ತಾರಲ್ಲ ಕಾಂಗ್ರೆಸ್ನವರು. ಈಗ ಇಲ್ಲಿ ಯಾಕೆ ಈಗ ರೇಟ್ ಇದಕ್ಕೆ ಯಾಕೆ ಮಾತಾಡುದಿಲ್ಲ ಅಂತೇಳಿ. ಶಿವಪ್ರಸಾದ್ ಅವರೇ, ತಾವೀಗ ಆಗೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಾ ಇದ್ರಿ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ವಾ ರಾಜ್ಯ ಸಾಲದಲ್ಲಿದೆ, ಅಥವಾ ಇಷ್ಟು ಗ್ಯಾರಂಟಿಗಳನ್ನು ಹೊಂದಿಸೋದಕ್ಕೆ ಆಗೋದಿಲ್ಲ, ಅಷ್ಟು ದುಡ್ಡಿನ ಮೌಲ್ಯಗಳಿಲ್ಲ ಅಂತೇಳಿ ಈ ಸರ್ಕಾರವನ್ನ ದೂರುವಂತ ತಾವುಗಳು ದೆಹಲಿಯಲ್ಲಿ ತಾವೇನ್ ಮಾಡಿದ್ರಿ? ತಾವು ಕೂಡ ಅದೇ ಫಾಲೋ ಅಪ್ ಮಾಡಿರುವಂತದ್ದಲ್ಲ, ತಾವುಗಳು ಕೂಡ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರಿ. ತಮ್ಗೆ ಗೊತ್ತಿರ್ಲಿಲ್ವಾ ಅಲ್ಲಿ ದಿವಾಳಿ ಆಗಿದೆ ಅಂತ ಹೇಳಿ? ಅಥವಾ ತಾವು ಮುಂಚೆನೆ ಚೆಕ್ ಮಾಡ್ಕೊಳ್ಬೋದಿತ್ತಲ್ವ? ನಾವಿಲ್ಲಿ ಇವರನ್ನ ಮಾಡಿದ್ರಿ ಮಾಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನೀವು ಏನು ಗ್ಯಾರಂಟಿಯನ್ನ ಕೊಟ್ಟಿದ್ದೀರಾ, ಅನೌನ್ಸ್ ಮಾಡಿದಿರಾ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇರೋದು. ಅದನ್ನ ಕೊಡಿ ಅಂತ ಕೇಳ್ತಾರೆ. ತಮಗೂ ಕೂಡ ಆಗ್ತಾ ಇಲ್ಲ ಇಂಪ್ಲಿಮೆಂಟ್ಗೆ? ಅಲ್ಲ, ಆಗ್ತಾ ಇದೆ ದೆಹಲಿಯಲ್ಲಿ ಇತ್ತೀಚೆಗೆ. ಈಗ ಬಂದಿದ್ದಲ್ಲ 20 ವರ್ಷ ನಂತರ, ಅಲ್ಲ 20 ವರ್ಷ ನಂತರ ಈಗ ನಾವು ಅಲ್ಲಿ ಬರ್ತಾ ಇದ್ದೇವೆ. ಅಲ್ಲ, ಆಲ್ರೆಡಿ ಸಾಲ ಮಾಡಿದ್ದ ದೆಹಲಿ ಸರ್ಕಾರವನ್ನ ಇನ್ನೂ ಸರಿ ಮಾಡ್ಕೊಂಡು ಈಗಷ್ಟೇ ನಾವು 20 ವರ್ಷ ನಂತರ ಅಲ್ಲಿ ಬರ್ತಾ ಇದ್ದೇವೆ. ಟೈಮ್ ಕೊಡಿ. ಇವಾಗ ಇವತ್ತಿನ ನಾಳೆಗೆ ಆಗುದಿಲ್ವಲ್ಲ ಒಂದು. ಎರಡನೇದು, ನಾವು ಇಲ್ಲಿ ಕೂಡ ನೀವು ತಪ್ಪು ಮಾಡಿದ್ರಿ, ನೀವು ಗ್ಯಾರಂಟಿ ಮಾಡಿ ತಪ್ಪು ಮಾಡಿದ್ ಹೇಳ್ತಾ ಇಲ್ಲ. ನೀವು ಏನು ಅನೌನ್ಸ್ ಮಾಡಿದ್ರೆ ಜನರನ್ನ ಏನು ಒಂದು ತಲೆಗೆ ಹುಳ ಬಿಟ್ಟು ಎಲ್ಲ ಫ್ರೀ 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 ಅಂತ ಏನು ಹುಳ ಬಿಟ್ಟು ನೀವು ಮಾಡಿದಿರಲ್ವಾ, ಇಂಪ್ಲಿಮೆಂಟ್ ಮಾಡಿ. ಹಾಗಂತ ಹೊರೆ ಹಾಕಿ ಮಾಡಬೇಡಿ. ಹಾಗಂತ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಹೊರೆ ಹಾಕಿ ಅಥವಾ ಬೇರೆ ನಿಗಮದ ಹಣಗಳನ್ನು ನೋಡಿ ಸ್ವಾಮಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ
ಪೇಪರ್ ನೋಡಿ, ಆವ ಪೇಪರ್ ನೀವು ನೋಡುವಾಗ ಪ್ರತಿದಿನ ಅಲ್ಲಿ ಶಂಕುಸ್ಥಾಪನೆ, ಇಲ್ಲಿ ಅದು ಇದು ಎಲ್ಲವೂ ಪ್ರತಿದಿನ ಇತ್ತು. ಇವಾಗ ಎಲ್ಲಿದೆ? ಒಂದೇ ಒಂದು ಪೇಜ್ ಶಂಕುಸ್ಥಾಪನೆ ನೋಡಲಿಕ್ಕೆ ಇಲ್ಲ. ಇನ್ನೊಂದು ವಿಚಾರ ಹೇಳ್ತೇನೆ ನೋಡಿ, ಈಗ ನೀವು ಸ್ವಲ್ಪ ದಿನಗಳ ಮುಂಚೆ ಅಥವಾ ಈಗಲೂ ಆಗ್ತಾ ಇದೆ, ಅಲ್ಲಿ ಆತ್ಮಹತ್ಯೆ ಆಯಿತು, ಇಲ್ಲಿ ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ, ಆತ್ಮಹತ್ಯೆ ಆಯಿತು, ಮತ್ತೊಂದು ಆತ್ಮಹತ್ಯೆ ಆಯಿತು, ಆ ಸಾಲಗಾರರ ತೊಂದರೆಗಳು ನೋಡ್ತಾ ಇದ್ದೇವೆ. ಇದು ಯಾಕೆ ಆಗ್ತದೆ ಹೇಳಿ? ನೋಡಿ, ಒಂದು ಸಣ್ಣ ಉದಾಹರಣೆ, ಒಂದು ಸಣ್ಣ ಮೋರಿ ಶಂಕುಸ್ಥಾಪನೆ ಅಂತೇಳಿ, ಮೋರಿ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ, ಸಣ್ಣ ಉದಾಹರಣೆ. ಶಂಕುಸ್ಥಾಪನೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಎಷ್ಟು ಜನರಿಗೆ ಕೆಲಸ ಆಗ್ತದೆ? ಒಬ್ಬ ಗಾರೆ ಅವನಿಗೆ ಕೆಲಸ ಆಗ್ತದೆ, ಸಿಮೆಂಟ್ ಅವನಿಗೆ ಕೆಲಸ ಆಗ್ತದೆ, ಜಲ್ಲಿ ಅವನಿಗೆ, ಪೊಯ್ಯದವನಿಗೆ, ಎಲ್ಲರಿಗೆ ಕೆಲಸ ಆಗ್ತದೆ ಅಲ್ವಾ? ಒಂದು ಪಿಕಪ್ ಟೆಂಪೋದವಾದ ತರುವವನಿಗೆ ಕೆಲಸ ಆಗ್ತದೆ. ಸೊ ಇಷ್ಟು ಜನರಿಗೆ ಕೆಲಸ ಆಗುವಂತಹ ಒಂದು ಶಂಕುಸ್ಥಾಪನೆಗಳು ಅಥವಾ ಒಂದು ಪ್ರಾಜೆಕ್ಟ್ ವರ್ಕ್ಗಳು ಯಾವುದು ಎಲ್ಲೂ ನಡೀತಾ ಇಲ್ಲ. ಬರೇ ಗ್ಯಾರಂಟಿಗಳಿಗೆ, ಅದು ಕೂಡ ಅಡ್ಡದಾರಿಯಿಂದ ಹಣ ಹೋಗ್ತಾ ಇದ್ದೇವೆ. ಸೊ ಅದು ನಾನು ಹೇಳ್ತಾ ಇರೋದು, ನಮ್ಮ ಜನರ ಅಥವಾ ದೇಶದ ಅಥವಾ ಸಮಾಜದ ಅಭಿವೃದ್ಧಿಯನ್ನು ಮಾಡಿ, ಬರೇ ನಿಮ್ಮ ಸರ್ಕಾರ ಸಾಲಕ್ಕೆ ಹೊಂದಿಕೊಳ್ಳುವ ಇದು ಗ್ಯಾರಂಟಿಗಳಿಗೆ ಹೊಂದಿಕೊಂಡು, ಅದಕ್ಕೆ ನೋಡಿ ಇವತ್ತಿನ ಕಾರ್ಯಕ್ರಮ ಗ್ಯಾರಂಟಿ ಗೊಂದಲ ಅಂತ. ಇದು ಗೊಂದಲ ಇದ್ದಿದ್ದರಿಂದನೇ ಕಾರ್ಯಕ್ರಮ ಅಲ್ವಾ? ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಈ ಗ್ಯಾರಂಟಿಗಳನ್ನು ಕೊಡಿ, ಅದರ ಒಟ್ಟಿಗೆ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿ, ಇದು ನಮ್ಮ ವಾದ. ಓಕೆ, ದಿನೇಶ್ ಸರ್, ಈಗಾಗಲೇ ಅನೇಕ ನಿಗಮಗಳಿಗೆ ಮೀಸಲಿಟ್ಟಂತಹ ಹಣವನ್ನು ಈಗ ಗ್ಯಾರಂಟಿಗಳಿಗೆ ವಿನಿಯೋಜನೆ ಮಾಡಲಾಗಿದೆ. ಅಂಬೇಡ್ಕರ್ ನಿಗಮಕ್ಕೆ 100 ಕೋಟಿಯಷ್ಟು ಹಂಚಿಕೆ ಮಾಡಲಾಗಿತ್ತು, ಬಿಡುಗಡೆ ಆಗಿರುವಂಥದ್ದು 25 ಕೋಟಿ. ತಾಂಡ ಅಭಿವೃದ್ಧಿಗೆ 60 ಕೋಟಿಯಷ್ಟು ಹಂಚಿಕೆ ಆಗಿತ್ತು, ಬಿಡುಗಡೆ ಆಗಿರುವಂಥ 15 ಕೋಟಿ. ಈ ತರ ಹಲವು ಸಾಲುಗಳಿವೆ. ಪ್ರಮುಖವಾಗಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿಅಂಶವನ್ನು ಒಪ್ಪಿಕೊಳ್ತೀರಾ? ಹಾಗಾದ್ರೆ ಅಂದ್ರೆ ಬಿಡುಗಡೆ ಆಗಿರುವಂಥದ್ದು ನಿಜ, ಅದರಲ್ಲಿ ಹಂಚಿಕೆ ಆಗಿರುವಂಥ ಇದಿಷ್ಟೇ ಅಂತ. ಇವಾಗ ನಾವು ಬಜೆಟಿನ ಒಂದು ಸಂದರ್ಭದಲ್ಲಿ ಇದ್ದೀವಿ. ಬಜೆಟ್ ಆಗುವ ಒಂದು ಕಾಲಘಟ್ಟದಲ್ಲಿ ಹತ್ತಿರದಲ್ಲಿ ಇದೆ. ಈಗ ಒಂದು 2-3 ದಿವಸ ಹೋದ್ರೆ ಬಜೆಟ್ಗೆ ಹೋಗ್ತಾ ಇದ್ದೇವೆ. ಬಜೆಟ್ಗೆ ಹೋಗುವಾಗ ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಎಲ್ಲಿ ಯಾವ ನಿಗಮದಲ್ಲಿ ಹಣ ಇದೆಯೋ, ಎಲ್ಲಿ ಖರ್ಚಾಗ್ತಿಲ್ವೋ ಆ ಹಣವನ್ನು ವಾಪಸ್ ತಗೊಳ್ತದೆ. ಎಲ್ಲ ನಿಗಮದ ಹಣ ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿದ್ದ ಹಣವನ್ನು ಎಲ್ಲ ವಾಪಸ್ ತಗೊಂಡು ಖಜಾನೆಯ ಲೆಕ್ಕವನ್ನು ಚುಕ್ತ ಮಾಡಿ ಅದಕ್ಕೊಂದು ಹಂತವನ್ನು ಕೊಡ್ತದೆ. ಮತ್ತೆ ಬಜೆಟಲ್ಲಿ ಆಗುವಾಗ ಅದಕ್ಕೆ ಹಣ ಬಿಡುಗಡೆ ಮಾಡುವುದು ಎಲ್ಲ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಅದು ಸ್ವಾಭಾವಿಕ. ಆದರೆ ಅದರಲ್ಲಿ ನಾವು ಮಾತಾಡುವಾಗಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1-2 ತಿಂಗಳ ಹಣ ಏನು ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಈ ಅಕ್ಕಿ ಹಣ ಆಗಿರ್ಬೋದು, ಬರದೆ ಇದ್ದದನ್ನು ಇಷ್ಟು ದೊಡ್ಡ ವಿಷಯ ಮಾಡುವಾಗ ಇವತ್ತು ನೀವು ಹೇಳಿದಿರಿ, ಈ ಗುಜರಾತಲ್ಲಿ ಯಾವುದೇ ಕೊಡಲಿಲ್ಲ, ಅವರಿಗೆ ಯಾಕೆ 4 ಲಕ್ಷ ಕೋಟಿ ಸಾಲ? ಒಬ್ಬರ ತಲೆ ಮೇಲೆ 66,000 ಕೋಟಿ ರೂಪಾಯಿ ಸಾಲ ಹೇಗೆ ಆಗೋದು? ಅವರು ಯಾವುದನ್ನು ಕೊಡಲಿಲ್ಲ. ಇಡೀ ದೇಶದಲ್ಲಿ ನೋಡುವಾಗ ಅತೀ ಹೆಚ್ಚು ಕೇಂದ್ರದಿಂದ ಕೊಟ್ಟದ್ದು ಗುಜರಾತಿಗೆ, ಅತಿ ಹೆಚ್ಚು ಕೊಟ್ಟದ್ದು ಗುಜರಾತ್. ಅಲ್ಲಿ ಕೂಡ ಸಾಲ ಮುಗಿಲಿಲ್ಲ, ಅಷ್ಟು ಕೊಟ್ಟು ಕೂಡ ನಮಗೆ ಅದರದ ಒಂದು 25% ಕೊಟ್ಟಿದ್ರು ಕೂಡ ಇಂಥ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಆದರೆ ಸುಮ್ಮನೆ ಪ್ರತಿಪಕ್ಷದವರು ಮಾಡುವಂಥ ಒಂದು ಟೀಕೆ ಟಿಪ್ಪಣಿ, ಯಾಕಂತ ಹೇಳಿದ್ರೆ ಇವತ್ತು ಈ ಒಂದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ವಿದ್ಯುತ್ತಿನ ಒಂದು ಹಣ ಆಗಿರ್ಬೋದು, ಅಥವಾ ಒಂದು ಸಾರಿಗೆ ಹಣ ಆಗಿರ್ಬೋದು, ಒಂದು ಮನೆಗೆ ಹೆಚ್ಚು ಕಡಿಮೆ ನನಗೆ ಒಂದು 7,500 ರೂಪಾಯಿ ಲಾಭ ತರುವಂಥದ್ದು. ಇದು ಬಡವರಿಗೆ ಕೊಡುವಂಥ ಒಂದು ಸ್ಕೀಮು. ಬಹುಶಃ ಇದರಲ್ಲಿ ಬಹಳಷ್ಟು ಜನರು ಟೀಕೆಯನ್ನು ಮಾಡ್ತಿದ್ದಾರೆ. ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಜನರು ಟೀಕೆಯನ್ನು ಮಾಡ್ತಾರೆ. ಯಾರು ಟೀಕೆಯನ್ನು ಮಾಡ್ತಾರೆ ಹೆಚ್ಚು? BJPಯವರು. ಇಲ್ಲಿ ಹೆಚ್ಚು ಮತದಾರರು ಹೊಂದಿರುವಂಥ ನಮ್ಮ ಜಿಲ್ಲೆ, BJPಯ ಮತದಾರನು ಹೊಂದಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೆಚ್ಚು ಫಲಾನುಭವಿಗಳೇ ಅವರು. ನಾವು ನೋಡ್ತಿದ್ದೇವೆ. ನಾನು ಕೂಡ ನಮ್ಮ ಪ್ರದೇಶದಲ್ಲಿ ಬಸ್ಸನ್ನು ಹತ್ತುವನ್ನು ನೋಡ್ತಾ ಇದ್ದೇನೆ. ಒಂದು ರೇಸಿಗೆ ನಿಂತಾಗಿ ನಿಲ್ತಾರೆ KSRTC ಬಸ್ ಹತ್ತುವಾಗ. ಯಾಕೆ ಈ ಟೀಕೆ ಮಾಡುವವರಿಗೆ ಯಾಕೆ ಉಚಿತ ಬಸ್ಸಿಗೆ ಹೋಗ್ಬೇಕು ಸರ್? ಯಾಕೆ ಹೋಗ್ಬೇಕು? ಯಾಕೆ ಅಲ್ಲ, ಸರ್ಕಾರ ಕೊಟ್ಟಿದ್ದು ತಗೊಳ್ಬೇಕು. ಅದನ್ನ ಟೀಕೆ ಮಾಡುವವರಿಗೆ ನೈತಿಕತೆ ಇದೆಯಾ ಅಂತ ಹೇಳುದು ನಾನು. ಟೀಕೆ ಮಾಡುವವರಿಗೆ ನೈತಿಕತೆ ಇದೆ, ಯಾಕೆ ಬಿಡ್ಬೋದಲ್ಲ? ಮೋದಿಯವರು ಪ್ರಧಾನಮಂತ್ರಿಯವರು ಪ್ರಥಮ ಬಾರಿಗೆ ಆಗುವಾಗ ಒಂದು ಘೋಷಣೆಯನ್ನು ಮಾಡಿದ್ರು. ಯಾರು LPG ಗ್ಯಾಸ್ ಸಬ್ಸಿಡಿ ಬಿಡ್ತಾರೆ ಎಲ್ಲರೂ ಬಿಡ್ಬೋದು, ಯಾಕಂತ ಹೇಳಿದ್ರೆ ಶ್ರೀಮಂತರು ಎಲ್ಲರೂ ಸಬ್ಸಿಡಿಯನ್ನು ತಗೊಳ್ಳುವ ಒಂದು ಗಮನಕ್ಕೆ ಬಂದಿದೆ. ದೇಶಕ್ಕೆ ಸಹಾಯ ಆಗ್ತದೆ. ಅದೆಷ್ಟೋ ಜನರು ಅದು ಸಬ್ಸಿಡಿಯನ್ನು ಬಿಟ್ಟಿದ್ದಾರೆ. ಬರೀ BJPಯವರು ಮಾತ್ರ ಬಿಟ್ಟದಲ್ಲ, ಎಲ್ಲ ಪಕ್ಷದವರು ಬಿಟ್ಟಿದ್ದಾರೆ. ನಮಗೆ ಸಬ್ಸಿಡಿ ಬೇಡ, ಅಷ್ಟರವರೆಗೆ ಹೊಳಿಲಿಲ್ಲ. ನಾವು ಕೂಡ ಸಬ್ಸಿಡಿಯ ಗ್ಯಾಸ್ ಅನ್ನು ತಗೊಳ್ಬಾರ್ದೆಂಬ ಒಂದು ಐಡಿಯಾ ಇರಲಿಲ್ಲ, ಅಥವಾ ಇದ್ದು ಕೂಡ ಅದಕ್ಕೊಂದು ಕಾರ್ಯಕ್ರಮ ಹಾಕಲಿಲ್ಲ, ಅಥವಾ ಅದು ಅವರದೊಂದು ಒಳ್ಳೆತನ ಅಂತ ಹೇಳ್ಬೋದು. ದೇಶಕ್ಕೆ ಸ್ವಲ್ಪ ಲಾಭ ಆಯಿತು. ಅದೇ ಥರ ನಾವು ಕೂಡ ಅದೇ ಹೇಳುದು, ಯಾರಿಗೆ ಬೇಡ, ಯಾರಿಗೆ ಅಗತ್ಯ ಇಲ್ಲ. ಇವತ್ತು ನಾವು ಅಡುಗೆಗೆ ಸಾಮಗ್ರಿಯನ್ನು ಕೊಡಬಹುದು ಹೊರತು ಅಡುಗೆ ಮಾಡಿ ಬದಿಸಲಿಕ್ಕೆ ಯಾರಿಗೆ ಸಾಗುವುದಿಲ್ಲ. ಸರ್ಕಾರ ಇವಾಗ
ಅವರಿಗೆ ಬಡವರನ್ನು ಅಥವಾ ಯಾರಿಗೆ ಅಗತ್ಯ ಇದೆ ಅವರು ಬಳಸಿಕೊಳ್ಳಿ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅವಕಾಶ ಮಾಡುವವರು ಕೂಡ ಅದನ್ನು ಆಲೋಚನೆ ಮಾಡಬೇಕಲ್ವಾ? ಆಲೋಚನೆ ಮಾಡಬೇಕು. ನಾವು ಇದನ್ನು ತಗೊಳ್ಬಾರ್ದು, ನಮ್ಮಲ್ಲಿ ಸವಲತ್ತಿದೆ, ನಮ್ಮಲ್ಲಿ ಇವತ್ತು ಕಾರ್ಯ ಇದೆ. ಇವತ್ತು ನೀವು ಯಾರು ಹೇಳಿದ್ರು 2 ಲಕ್ಷ ಸಂಬಳದವನು ಕೂಡ ಅದನ್ನು ಉಪಯೋಗ ಮಾಡ್ತಾರೆ. ಅವನು ಆಲೋಚನೆ ಮಾಡಬೇಕಲ್ವಾ? ಅವನು ಕೂಡ ಪ್ರಜೆ. ನಾವು ಎಲ್ಲರೂ ಸಮಾನರಾಗಿ ನೋಡುವಂಥದ್ದು. ಇವತ್ತು ಟೀಕೆ ಟಿಪ್ಪಣಿಗಳು ಬರ್ತದೆ. ಇವತ್ತು BPL ಹೋಲ್ಡರ್ ಯಾರು ಇದ್ದಾರೆ ಸರ್ ನೋಡಿ, ಅವರಿಗೆ ಎಲ್ಲರಿಗೂ BPL ಕಾರ್ಡ್ ಕೊಡ್ಲಿಕ್ಕೆ ಆಗಲಿಲ್ಲ ಎಂಬ ಒಂದು ಜಿಜ್ಞಾಸೆ ಕೂಡ ನಮ್ಮಲ್ಲಿ ಇದೆ. ನಿಜವಾದ ಫಲಾನುಭವಿಗಳಿಗೆ ಇವತ್ತು BPL ಕಾರ್ಡ್ ಕೊಡ್ಲಿಕ್ಕೆ ಆಗಲಿಲ್ಲ. ಅದರಿಂದ ಇವತ್ತೊಂದು ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಇದೆ, BPL ಕಾರ್ಡ್ ಸ್ವಲ್ಪ ಕಡಿಮೆ ಮಾಡಬೇಕು, ಆದಾಯ ಹೆಚ್ಚಿದ್ದವರು ಅದನ್ನು ಬಿಡಬೇಕು ಎಂಬ ಒಂದು ಕಾನೂನಿದೆ. ಅದು ಮೊನ್ನೆ ಇಂಪ್ಲಿಮೆಂಟ್ ಮಾಡುವಾಗ ಬಹಳಷ್ಟು ಬಬ್ಬೆ ಹಾಕಿದ್ರು ಬಿಜೆಪಿಯವರು, ಬಹಳಷ್ಟು ಬಬ್ಬೆ ಹಾಕಿದ್ರು. ಯಾಕೆ ಹಾಕಿದ್ರು? ಸುಮ್ಮನೆ ಕೂತ್ಕೊಳ್ಬೇಕತ್ತ? ಕೇಂದ್ರ ಸರ್ಕಾರದ ಆದೇಶ ಅಲ್ವಾ? ಇದರಿಂದ ಏನಾಗ್ತದೆ, ಉಳ್ಳವರಿಗೆ ಆ ಭಾಗ್ಯ ಹೋಗ್ತದೆ, ಉಳ್ಳವರಿಗೆ ಭಾಗ್ಯ ಹೋಗ್ತದೆ. ಇವರು ನಮ್ಗೆ ಅದನ್ನು ತೇಲಿಕ್ಕೂ ಸಹ ಬಿಡುವುದಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಈಗ ಆಗದಿದ್ರೆ ಬೊಬ್ಬೆ ಹೊಡೆಯುವವರು ಅವರೇ, ಅದನ್ನು ವಿರೋಧ ಮಾಡುವವರು ಅವರೇ. ಏನಾದ್ರೂ BPL ಕಾರ್ಡ್ ಮುಟ್ಲಿಕ್ಕೆ ಹೋಗ, ಹೌದಾ ಅಲ್ವಾ ಹೇಳಿ ಸರ್? ಘೋಷಣೆ ಮಾಡುವಾಗ ಅದೆಲ್ಲ ಘೋಷಣೆ ಮಾಡುವಾಗ ಬಡವರಿಗಾಗಿ ನಿನಗೂ ಫ್ರೀ, ದೊಡ್ಡವರಿಗೂ ಫ್ರೀ, ಸಣ್ಣವರಿಗೆ ಫ್ರೀ ಇತ್ತು. ಅಲ್ಲಲ್ಲ ಫ್ರೀ ಅಂತ. ಇವಾಗ ಅದಕ್ಕೆ ಹಣ ಹೊಂದಾಣಿಕೆ ಮಾಡ್ಲಿಕ್ಕೆ ಕಷ್ಟ ಆಗುವಾಗ ನಾವು ಯಾವ ರೀತಿ ಮಾನದಂಡ ಮಾಡಬಹುದು ಎಂಬ ಎಲ್ಲ ಒಂದು ಬಹಳಷ್ಟು ಚರ್ಚೆ ಆಗಿದೆ. ಇವತ್ತು 200 ಯೂನಿಟ್ ಹೇಗೆ ಮಾಡುದು, ಯಾರು ಎಷ್ಟು ಶ್ರೀಮಂತರನ್ನು ಒಂದು ಮಾನದಂಡ ಹೇಗೆ ತರುವಂತದ್ದು ಅದೆಲ್ಲ ಆಗಿದೆ. ಲಾಸ್ಟ್ ಟೈಮ್ ಒಮ್ಮೆ ಬಿಜೆಪಿಯ ಇವರು ಶೋಭಾ ಕರಂದ್ಲಾಜೆ ಅವರು ನಮ್ಮ ಆಹಾರ ಮಂತ್ರಿ ಆಗಿರುವಾಗ ಈ BPL ಕಡಿತ ಮಾಡಲಿಕ್ಕೆ 13 ಪಾಯಿಂಟ್ ಅನ್ನು ಇಟ್ಟುಕೊಂಡ್ರಿ. 13 ಪಾಯಿಂಟ್ ಮನೆಯಲ್ಲಿ ಇದ್ರೆ, ಒಂದು ಫ್ರಿಡ್ಜ್ ಇದ್ರೆ, ಟಿವಿ ಇದ್ರೆ, ಅವನು 13 ಪಾಯಿಂಟ್ ಇತ್ತು. ಆ 13 ಪಾಯಿಂಟ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ BPL ಕಡಿತ ಮಾಡುವಂಥದ್ದು ಅದು ಆಗಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಅವತ್ತು ಕೂಡ ಆ ದಿನಗಳಲ್ಲಿ ಕೂಡ ಆಗಲಿಲ್ಲ. ಅದೇ ರೀತಿ ನಾನು ಹೇಳೋದು, ಎಲ್ಲರೂ ಈಗ ಜನರು ಮನಸ್ಸು ಮಾಡಬೇಕು. ಬರೀ ಟೀಕೆ ಮಾಡೋದಲ್ಲ, ಒಂದು ಸರ್ಕಾರ ಕೊಡ್ತದೆ, ನೀವು ಏನಾದರೂ ಬದುಕೊಳ್ಳಿಯಪ್ಪ. ಇವತ್ತಿನ ಒಂದು ಈ ಬೆಲೆ ಏರಿಕೆ ಇದರಲ್ಲಿ ಈ GST, ಆ GST, ಉಪ್ಪಿಗೂ GST, ಎಲ್ಲ ಸಕ್ಕರೆಗೂ GST, ಮದ್ದುಗೂ ಎಲ್ಲರಿಗೂ GST ಆಗುವಂಥ ಈ ಸಂದರ್ಭದಲ್ಲಿ ಒಂದು ಗ್ಯಾಸಿಗೆ ಒಂದು 500 ರೂಪಾಯಿ, 2000 ರೂಪಾಯಿ ಗ್ಯಾಸಿಗೆ ಒಂದು 500 ರೂಪಾಯಿ ಇರಲಿ, ಬೇರೆ ಬೇರೆ ವಿಚಾರಕ್ಕೆ ಒಂದು GSTಗೆ ಒಂದು 500 ರೂಪಾಯಿ ಇರಲಿ, ಈ ರೀತಿಯಾಗಿ 2000 ರೂಪಾಯಿ ಲೆಕ್ಕಾಚಾರ ಮಾಡಿ ನಾವು ಜನರಿಗೆ ಕೊಡುವಂಥದ್ದು. ಅದನ್ನು ಬಳಕೆ ಮಾಡುವವರು ಕೂಡ ಅದನ್ನು ಆಲೋಚನೆ ಮಾಡಬೇಕಲ್ವಾ? ಇವತ್ತು KSRTCಯಲ್ಲಿ ಮಹಿಳೆಯರಿಗೆ ಆಧಾರ್ ಕಾರ್ಡ್ ತೋರಿಸಬೇಕಂತ ಇಲ್ಲ, ಹಣ ಕೊಟ್ಟರೆ ಅವ್ರು ತಗೊಳ್ತಾರೆ, ಟಿಕೆಟ್ ಕೊಡ್ತಾರೆ. ಇದನ್ನು ಆಲೋಚನೆ ಮಾಡಬೇಕಲ್ಲ. ಬಿಜೆಪಿಯವರು ಯಾರು ಕೂಡ ಇಂಥ ಟೀಕೆ ಮಾಡುವವರಿಗೆ ನೈತಿಕತೆ ಇಲ್ಲ ಫ್ರೀ ಯೋಜನೆಯನ್ನು ಪಡೆಯಲಿಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜರನ್ ಸರ್, ಈಗ ಗೃಹ ಜ್ಯೋತಿ ವಿಚಾರ ಏನಾಯ್ತು ಸರ್? ಅಂದ್ರೆ ಗೃಹ ಲಕ್ಷ್ಮಿ ವಿಚಾರದಲ್ಲಿ ಗೊಂದಲಗಳಿವೆ, ಅನ್ನಭಾಗ್ಯದಲ್ಲೂ ಕೂಡ ಗೊಂದಲ ಇವೆ, ಶಕ್ತಿ ಯೋಜನೆಯಲ್ಲೂ ಕೂಡ ನಿಗಮಗಳು ಮುಚ್ಚುವಂತ ಪರಿಸ್ಥಿತಿ ಅಥವಾ ನಷ್ಟದಲ್ಲಿದೆ ಅನ್ನುವಂಥದ್ದು ಇಲ್ಲಿ ತನಕ ಎಲ್ಲವೂ ಕೂಡ ಈ ಎಲ್ಲ ಗ್ಯಾರಂಟಿಗಳು ಕೂಡ ಅದೇ ರೀತಿಯಲ್ಲಿತ್ತು. ಬಟ್ ಗೃಹ ಜ್ಯೋತಿಯಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿರಲಿಲ್ಲ ಇಲ್ಲಿ ತನಕ. ಬಟ್ ಈಗ ನಿಗಮಗಳು ಹೇಳ್ತಾ ಇವೆ, ನಮಗೆ ಬಾಕಿ ಉಳಿದಿರುವಂತಹ ಹಣವನ್ನು ಕೊಡಬೇಕು, ಕಳೆದ 3-4 ತಿಂಗಳಿಂದ ಹಣಗಳು ಬಂದಿಲ್ಲ. 1.65 ಕೋಟಿಯಷ್ಟು ಕುಟುಂಬಸ್ಥರು ಈಗಾಗಲೇ ಫಲಾನುಭವಿಗಳಿದ್ದಾರೆ ರಾಜ್ಯದಲ್ಲಿ. ಅದರ ಅನ್ವಯ 1602 ಕೋಟಿಯಷ್ಟು ಪೇ ಮಾಡೋದಕ್ಕೆ ಬಾಕಿ ಇದೆ ಸರ್ಕಾರ. ಕಳೆದ 3-4 ತಿಂಗಳಿಂದ ಬಾಕಿ ಉಳಿಸಿಕೊಂಡಿದೆ. ಸೊ ಹೀಗಾದ್ರೆ ನಾವು ಜನರಿಂದ ವಸೂಲಿ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಎಸ್ಕಾಂ ಅವರು ಹೇಳ್ತಾ ಇದ್ದಾರೆ. ಬಟ್ ಸಚಿವರು ಹೇಳ್ತಾ ಇದ್ದಾರೆ, ಇಲ್ಲ ಯಾವುದೇ ಪೆಂಡಿಂಗ್ ಇಲ್ಲ, ನಾವು ಎಲ್ಲವನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿ. ಏನ್ ಕತೆ ಅಂತ? ಇಲ್ಲಿ ಹಣ ಬಿಡುಗಡೆಯನ್ನು ಸರ್ಕಾರ ಯಾವಾಗ ಮಾಡಿದೆ? ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮಾಡಿದೆ. ಆಮೇಲೆ ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಹತ್ತಿರ ಬರ್ತಿದೆ, ಆದ್ದರಿಂದ ಅದು ಮಾಡ್ತದೆ ಅಂತ ಒಂದು ಭರವಸೆ ಇಡಬಹುದು. ಆ ಮೂಲಕ ಅದು ಎಲ್ಲವೂ ಸರಿಯಾಗಿದೆ ಅಂತೇಳಿ ಹೇಳ್ತಾರೆ. ಈ ಎಸ್ಕಾಂಗಳು ಅಥವಾ ಡಿಸ್ಕಾಂಗಳು ತಾವು ಹೇಳಿದಾಗೆ ಅವರಿಗೆ ಪವರನ್ನು ಈಗ ನೋಡಿ, ಈಗ ಬೇಸಿಗೆಯಲ್ಲಿ ಪವರ್ ಡಿಮಾಂಡ್ ಜಾಸ್ತಿ ಆಗ್ತದೆ. ಅವರು ಕೂಡ ಪ್ರೈವೇಟಿಂದ ಪವರ್ ಪರ್ಚೇಸ್ ಮಾಡಬೇಕು. ಅಲ್ಲಿ ಅವರ ಹತ್ರ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತಿದೆ, PPA ಅಂತ. ಖಾಸಗಿ ಅವರಿಗೆ ದುಡ್ಡು ಕೊಡಬೇಕು, ಅವರು ಆ ನಿಗದಿತ ಅವಧಿಯೊಳಗೆ ದುಡ್ಡು ಕೊಡಬೇಕು, ಇಲ್ಲ ಅವ್ರು ಕೋರ್ಟಿಗೆ ಹೋಗ್ತಾರೆ ಅಥವಾ ಅವರಿಗೆ ದಂಡ ಪಾವತಿ ಮಾಡುವಂಥ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದರೆ ಅವುಗಳನ್ನು ಅದನ್ನು ನಿರ್ವಹಣೆ ಮಾಡಿಕೊಂಡು ಹೋಗೋದು ಕಷ್ಟ ಆಗ್ತದೆ. ಆದ್ದರಿಂದ ಈಗ ಏನು ಹೇಳಿದೆ, ಈಗ ಸರ್ಕಾರಕ್ಕೆ ನೀವು ಸಾರಿಗೆ ನಿಗಮಗಳಿಗೂ ತಿಂಗಳೇನು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ, ಅವರ ಹತ್ರ ಆದಾಯ ಸಂಗ್ರಹ ಆದ ಹಾಗೆ ಬಿಡುಗಡೆ ಮಾಡ್ತಾ ಇದೆ. ಈಗ ನೀವು ಅವ್ರ ಹತ್ರ ಸಿಬ್ಬಂದಿಗಳ ಹತ್ರ ಮಾತಾಡಿದ್ರೆ ಹೇಳ್ತಾರೆ, ನಮಗೆ ಎಕ್ಸ್ಗ್ರೇಸಿಯೇ ಬರಲಿಲ್ಲ, 3 ವರ್ಷಗಳಿಂದ ನಮ್ಮದು ರಿವೈಸ್ ಆಗಲಿಲ್ಲ, ಇನ್ನೂ ಅದರಲ್ಲೇ ದುಡಿತಾ ಇದ್ದೇವೆ, ಇತ್ಯಾದಿ ದೂರು ದುಮಾನಗಳು ಬರ್ತವೆ. ಸೊ ಇವತ್ತೇನಾಗಿದೆ, ಈಗ ಬೇಸಿಗೆ ಹತ್ತಿರ ಬರೋದ್ರಿಂದ ಎಸ್ಕಾಂಗಳಿಗೆ ಮತ್ತು ಡಿಸ್ಕಾಂಗಳಿಗೆ ಭಾಳ ಕಷ್ಟ ಆಗಲಿಕ್ಕೆ ಶುರುವಾಗಿದೆ. ಆದ್ದರಿಂದ ಇಲ್ಲಿ ಏನಾಗಿದೆ, ಸರ್ಕಾರ ಈಗ ದುಡ್ಡು ಕೊಟ್ಟರೆ ಅವುಗಳು ಒಂದು ನಿಯಮಿತವಾಗಿ ಗ್ರಾಹಕರಿಗೆ ವಿದ್ಯುತ್ತನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮುಖ್ಯವಾದ ಪಾಯಿಂಟ್. ಆಮೇಲೆ ಈ ಸರ್ಕಾರ ನನಗನಿಸ್ತದೆ, ಈ ಗ್ಯಾರಂಟಿಗಳನ್ನು ಜಾರಿ ಮಾಡುವಾಗ ಅಲ್ಲೊಂದು ಆದಾಯ ಕೊರತೆ ಆಗ್ತದೆ ಅಂತ ಹೇಳೋದು ಅದು ಊಹನೆ ಮಾಡಿತ್ತು. ಅದಕ್ಕಾಗಿ ಅದು ಹೇಳಿತ್ತು, ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪಿಗೆ ಒಂದು ಗುತ್ತಿಗೆ ಕೊಡ್ತದೆ, ಹೇಗೆ ಆದಾಯ ಮೂಲಗಳನ್ನು ಮಾಡ್ಬೋದು ನಾವು, ಹೊಸ ಆದಾಯಗಳನ್ನು
ಹೇಗೆ ಮಾಡ್ಬೋದು ಅಂತೇಳಿ ಹೇಳ್ತದೆ. ಅದರ ಪ್ರಕಾರ ಆದಾಯ ಹೆಚ್ಚಿಸಲು ಅದು ಶಿಫಾರಸುಗಳನ್ನು ಮಾಡ್ತದೆ. ಆ ಶಿಫಾರಸುಗಳಲ್ಲಿ ಎಷ್ಟೆಲ್ಲ ಇಂಪ್ಲಿಮೆಂಟ್ ಆಯ್ತು ಅಂದರೆ ನಿಮಗೆ ಗೊತ್ತಿದೆ. ವಿದ್ಯುತ್ ಶುಲ್ಕ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ಸಾಲ ಆಗಲೇ ಹೇಳಿದೆ ಆಗಿದೆ, ಆಸ್ಪತ್ರೆ ಶುಲ್ಕ ಏರಿಕೆ ಆಗಿದೆ, ಮಾರ್ಗದರ್ಶಿ ಮೌಲ್ಯ ಏರಿಕೆ ಆಗಿದೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫೀಸ್ ಏರಿಕೆ ಆಗಿದೆ. ಈ ಎಲ್ಲದರಲ್ಲಿ ಏರಿಕೆ ಎಲ್ಲೆಲ್ಲಿ ಸಾಧ್ಯ ಉಂಟು ಅದನ್ನು ಮಾಡಿದ್ದಾರೆ. ಈಗ ಮೊದಲು ಅಕ್ಕಿ ಕೊರತೆ ಬಂತು. ಈಗ ತಾವು ಹೇಳಿದರೆ ಅಕ್ಕಿ ಒಂದು ಯೋಜನೆಗಳಿಗೆ ನಾವು ಹೋಗುವ. ಮೊದಲು ಅಕ್ಕಿ ಕೊರತೆ ಇದ್ದದರಿಂದ 1 ಕಿಲೋಗೆ 34 ರೂಪಾಯಿ ನಂತೆ ಕೊಡುವುದಾಗಿ ಹೇಳಿತ್ತು. ಅಂದರೆ ತಿಂಗಳಿಗೆ ಈಗ 680 ರೂಪಾಯಿ. ಒಂದು ಕಾರ್ಡಿನಲ್ಲಿ 4 ಮಂದಿ ಇದ್ದಾರೆ ಅಂತ ಒಂದು ಹೈಪೋಥಿಕೇಶನ್, ಒಂದು ಲೆಕ್ಕಾಚಾರ, ಸರಳ ಲೆಕ್ಕ. ಅದರ ಪ್ರಕಾರ 680 ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಕೊಡಬೇಕು. ಅದು 5 ತಿಂಗಳಿಂದ ಬಂದಿಲ್ಲ, ಕೆಲವು ಕಡೆ ಬಂದಿರ್ಬೋದು, ಹೆಚ್ಚಿನ ಕಡೆ ಬಂದಿಲ್ಲ. ರಾಜ್ಯದಲ್ಲಿನ 1.16 ಕೋಟಿ 1.16 ಕೋಟಿ BPL ಕಾರ್ಡ್ಗಳಿವೆ. ಅದರಲ್ಲಿ ನಾವು ಈ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡ್ರೆ ಸುಮಾರಾದ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡ್ರೆ 3.93 ಕೋಟಿ ಫಲಾನುಭವಿಗಳಿದ್ದಾರೆ. ಅಂತ್ಯೋದಯ ಕಾರ್ಡ್ 10.8 ಲಕ್ಷ ಇದೆ. ಅದರದ್ದೇ ಈ ಸ್ಟ್ಯಾಟಿಸ್ಟಿಕ್ಸನ್ನು ಒಂದು ಆವರೇಜ್ ಮಾಡಿದರೆ 43.8 ಲಕ್ಷ ಫಲಾನುಭವಿಗಳಿದ್ದಾರೆ. ಆಗ ನೀವು ಒಟ್ಟು ಕಾರ್ಡ್ದಾರರ ಸಂಖ್ಯೆ 1.26 ಕೋಟಿ ಆಗ್ತದೆ. 4.40 ಕೋಟಿ ಒಟ್ಟು ಫಲಾನುಭವಿಗಳು. ಇದು ಹೊರೆ ಅಲ್ವಾ? ಅಂದರೆ ನೀವು ಆ ರೇಟ್ನಲ್ಲಿ ಕೊಟ್ಟರೆ ನೀವು ಇದು ಎಲ್ಲಿಂದ ತರೋದು ದುಡ್ಡನ್ನು? ಅಂದರೆ ಇಷ್ಟು ದೊಡ್ಡ ಮೊತ್ತ ಹೊಂದಿಕೆ ಮಾಡಬೇಕು. ಹೊಂದಿಕೆ ಮಾಡುವಾಗ ಅಲ್ಲಿ ಆದಾಯ ಇಲ್ಲ. ಆದಾಯದ ಕೊರತೆ ಈ ಬಜೆಟನ್ನು, ಈ ಗ್ಯಾರಂಟಿಯನ್ನು ಈಗ ಹೊಡೆತ ಕೊಡ್ತಾ ಇದೆ. ಇದು ಜನರ ಆಕ್ರೋಶಕ್ಕೆ ಇವತ್ತು ಕಾರಣ ಆಗ್ತಿದೆ. ಸರ್ ಕೊನೆಯದಾಗಿ ಹೇಳೋದಂದ್ರೆ ಇವತ್ತು ಅದೇ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಇವತ್ತು ಗ್ಯಾರಂಟಿ ಯೋಜನೆಯ ಡಿಬೇಟ್ ಆದ್ದರಿಂದ ನಾನು ಗ್ಯಾರಂಟಿ ಯೋಜನೆಯ ಬಗ್ಗೆ ನಾನು ಸ್ವಲ್ಪ ಜನರಿಗೆ ಹೇಳಬೇಕಾಗ್ತದೆ. ದಯವಿಟ್ಟು ಇದರ ಯಾರು ಫಲಾನುಭವಿ ಇದ್ದಾರೆ, ಖಂಡಿತವಾಗಿಯೂ 1 ವಾರದ ಒಳಗೆ ರೇಷನ್ ಹಣ ಹಾಗೂ ಗೃಹಲಕ್ಷ್ಮಿ ಹಣ ಕೆಲವೊಂದು ಬಾರಿ ಸರ್ಕಾರದ, ಈಗಂತಲ್ಲ ಈ ಹಿಂದೆ ಹಿರಿಯರ ಹತ್ರ ಕೇಳಿದರೆ ಗೊತ್ತಾಗುತ್ತೆ. ಹಿರಿಯರು ಈ ಪಿಂಚಣಿ, ನಾವೇನು ಪೆನ್ಷನ್ ಏನು ವಿಧವಾ ಪೆನ್ಷನ್ ಆಗಲಿ, ಓಲ್ಡ್ ಏಜ್ ಪೆನ್ಷನ್ ಆಗಲಿ, ಈ ಎಲ್ಲ ಫಲಾನುಭವಿಗಳು ಈ ಹಿಂದೆ ಕೂಡ ಇದ್ದಾರೆ. ಅವ್ರ ಹತ್ರ ಕೇಳಬೇಕು. ಅವ್ರ ಹತ್ರ ಕೇಳಿ. ಯಾವ ಸರ್ಕಾರ ಬರುವ ಕೂಡ ತಿಂಗಳಾಗಿ ನಾವು ಸಂಬಳ ಬರುವ ರೀತಿಯಲ್ಲಿ ಅದು ಬರ್ತಾ ಇಲ್ಲ. ಸರ್ಕಾರದ ಒಂದು ಆದಾಯದ ಒಂದು ಲಿಮಿಟೇಷನ್ ಎಲ್ಲ ನೋಡಿಕೊಂಡು ಇವತ್ತು ಈ ತಿಂಗಳಲ್ಲಿ ನಮಗೆ ಆದಾಯ ಬಂತು, ಹೆಚ್ಚುವರಿ ಆದಾಯ ಬಂತು, ಖಂಡಿತವಾಗಿ ಫಲಾನುಭವಿಗೆ ಹಾಕುವಂಥದ್ದು. 1 ತಿಂಗಳು ಲೇಟ್ ಆಗ್ಬೋದು ಅಥವಾ 2 ತಿಂಗಳು ಲೇಟ್ ಆಗ್ಬೋದು. ಖಂಡಿತವಾಗಿಯೂ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಯಾವಾಗಲೂ ಕೂಡ ನೀವು ಈ ಹಿಂದಿನ ಚರಿತ್ರೆ ತೆಗೆದು ನೋಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದನ್ನು ಹೇಳುವುದು ಆವತ್ತನ್ನು ಮಾಡಿಯೇ ಮಾಡುತ್ತೆ. ಖಂಡಿತವಾಗಿ ಯಾರಿಗೂ ಎದುರು ಬೇಕಾಗಿಲ್ಲ. ಮತ್ತು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದಾರೆ. ಖಂಡಿತವಾಗಿಯೂ ಈ ಹಾಲಿನ ದರ ಆಗಿರ್ಬೋದು, 5 ವರ್ಷದಲ್ಲಿ ಹಾಲಿನ ದರ ಏರಿಕೆ ಆಗಲಿಲ್ಲ. ಆದ್ದರಿಂದ ಏರಿಕೆ ಮಾಡುವ ಒಂದು ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ರೈತರಿಗೆ ಕೊಡಬೇಕಾಗ್ತದೆ ಹೆಚ್ಚು ದುಡ್ಡು, ಅಥವಾ ಸಾರಿಗೆ ವ್ಯವಸ್ಥೆ, ಇನ್ನಷ್ಟು ಖರ್ಚುಗಳನ್ನು ಮಾಡಿದ್ದಾರೆ. ಅದು ವಿದ್ಯುತ್ ಕೂಡ ಹಾಗೆ ಕೆಲವೊಂದು ವರ್ಷದಿಂದ ಅದು ವರ್ಷ ಏರಿಕೆ ಆಗುವಂಥದ್ದು. ವಿದ್ಯುತ್ತಿನ ಬೆಲೆ ಏರಿಕೆ ಜೂನ್ ತಿಂಗಳಲ್ಲಿ ಅದು ಅದರಷ್ಟಕ್ಕೆ ಅದರ ಒಂದು ಲೆವೆಲನ್ನು ಇಟ್ಕೊಂಡು ನಿಗಮವನ್ನು ಮಾಡುವಂಥದ್ದು. ಅದು ಈ ಹಿಂದಿನ ಸರ್ಕಾರ ಕೂಡ ಮಾಡಿದೆ. ನಾವು ಒಂದು ಹೊಸತೆಯನ್ನು ಮಾಡುವುದಲ್ಲ, ಪ್ರತಿ ವರ್ಷ ಅದು ಅದರಷ್ಟಕ್ಕೆ ಏರಿಕೆ, ಅದರ ಬ್ಯಾಲೆನ್ಸ್ಗೆ ಏರಿಕೆ ಮಾಡುವಂಥದ್ದು. ಅದೇ ರೀತಿ ಬೆಲೆ ಏರಿಕೆ ಸಾಮಾನ್ಯವಾಗಿ ಎಲ್ಲ ಸರ್ಕಾರವೂ ಮಾಡಿದೆ, ನಾವು ಮಾತ್ರ ಅಲ್ಲ. ಅದೇ ರೀತಿ ಸಂಬಳ, ಪಿಂಚಣಿ, ಮತ್ತೊಂದು ಇನ್ನೊಂದು ಎಲ್ಲವೂ ಕೂಡ ಏರಿಕೆ ಅದನ್ನು ಅನಿವಾರ್ಯತೆ ಇದೆ, ಹೆಚ್ಚಿಗೆ ಮಾಡುವಂಥದ್ದು ಮಾಡಿದ್ದಾರೆ. ಆದ್ದರಿಂದ ಗ್ಯಾರಂಟಿ ಯೋಜನೆ 5 ವರ್ಷ ಖಂಡಿತವಾಗಿ ನಿಲ್ಲುವುದಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರೈಕೆ ಮಾಡುತ್ತದೆ. 138 ಶಾಸಕರನ್ನು ಹೊಂದಿದಂಥ ದೊಡ್ಡ ಗಾತ್ರದ ನಮ್ಮ ಸರ್ಕಾರಕ್ಕೆ ಎಲ್ಲರೂ ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಎಷ್ಟು ತನಕ ಇರ್ತದೋ ಅಷ್ಟು ತನಕ ಗ್ಯಾರಂಟಿ ಯೋಜನೆ ನಿಲ್ಲುವುದಿಲ್ಲ. ಯಾರೂ ಕೂಡ ಆತಂಕ ಪಡಬೇಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಒಟ್ಟಾರೆಯಾಗಿ ನಮ್ಮ ಟಿವಿಯ ನೇರ ಪ್ರಸಾರದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಹಾಲು ಮತ್ತು ವಿದ್ಯುತ್ ಬೆಲೆ ದರ ಏರಿಕೆ ಆಗುತ್ತೆ ಅಂತ. ಜೂನ್ ನಲ್ಲಿ ಯಾವಾಗಲೂ ವಿದ್ಯುತ್ ಬೆಲೆ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೆ ತಿಳಿದಂಥದ್ದು. ಅದು ಸರ್ಕಾರಕ್ಕೆ ಅದು ಇದು ಬೇಕಂತ ಇಲ್ಲ. ಜೂನ್ ನಲ್ಲಿ ಅವರದ್ದು ಏರಿಳಿಕೆಯನ್ನು ನೋಡಿ ಅವರು ಮಾಡುವಂಥದ್ದು. ಒಂದು ಬಾರಿ ಆಗಿದೆ, ಅದು ಜೂನ್ ನಲ್ಲಿ ಮಾಡಿದವರು ಅಲ್ಲ. ಜಾರ್ಜ್ ಅವರು ಸರ್ಕಾರದ ಆರಂಭದ ಸಮಯದಲ್ಲೇ ವಿದ್ಯುತ್ ಬೆಲೆ ಏರಿಕೆ ಆಗಿದೆ. ಇನ್ನೊಂದು ಬಾರಿ ಯಾವುದೇ ಚಿಂತನೆ ಜೂನಲ್ಲಿ ಆದದ್ದು. ಸೊ ಹಾಗಾದ್ರೆ ಮತ್ತೊಂದು ಬಾರಿ ಆಗುತ್ತೆ ಅಂತ ಹೇಳಿ ಹಾಗೆ ಆಗುತ್ತೆ. ಜೂನಲ್ಲಿ ಆಗಿದೆ, ವರ್ಷ ಪ್ರತಿ ಆಗುತ್ತೆ, ಎಲ್ಲ ಜನರಿಗೆ ಗೊತ್ತಿರುವಂತದ್ದು. ಏರಿಕೆ ಆಗ್ಬೋದು, ಇಳಿಬಹುದು, ಅದು ಹೇಳಿಕೆ ಆಗೋದಿಲ್ಲ. ತುಲನೆ ಮಾಡೋದು ಒಳ್ಳೇದು ಸರ್. ಬಟ್ ಏರಿಕೆನೇ ಆಗ್ತಾ ಇದೆ. ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ ಕೂಡ ಪ್ರತಿಯೊಂದು ಕೂಡ ಬೆಲೆ ಏರಿಕೆನೇ ಆಗ್ತಾ ಇದೆ. ಸ್ವಲ್ಪ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡ್ಲಿ, ಆವಾಗ ಬೆಲೆ ಇಳಿಕೆ ಆಗುತ್ತೆ. ಕುಡಿಯೋದು ಸ್ವಲ್ಪ ಕಡಿಮೆ. ಶಿವಪ್ರಸಾದ್ ಕೊನೆಯದಾಗಿ ಹೇಳೋದಾದ್ರೆ, ಅಲ್ಲ, ಅವ್ರು ಹೇಳಿದ್ರು 5 ವರ್ಷ ಜನರ ಆಶೀರ್ವಾದ ಇದೆ ಅಂತ.
ಆದರೆ ಈ ಗ್ಯಾರಂಟಿಯ ಗೊಂದಲ ಈಗಲೇ ಶುರುವಾಗಿದೆ. ಹಾಗಾಗಿ ಗ್ಯಾರಂಟಿಗಳು ಸರಿಯಾಗಿ ಎಷ್ಟು ಸಮಯ ಹೋಗ್ತದೆ ಅಷ್ಟು ಸಮಯ ಸರ್ಕಾರ ಇರ್ಬೋದು ಅಂತ ನನ್ನ ಅನಿಸಿಕೆ. ಒಂದು. ಎರಡನೇದು, ಅವರ ಮಂತ್ರಿಗಳ ಒಳಗೇನೆ ಸ್ವಲ್ಪ ಗ್ಯಾರಂಟಿ ವಿಷಯದಲ್ಲಿ ಗೊಂದಲಗಳ ಮಾತುಗಳಿದ್ದಾವೆ. ಎರಡನೇದು, ಇನ್ನೊಂದು ಜಯರಾಮ್ ಸರ್ ಹೇಳಿದಾಗೇನೆ ಈಗ ನೆಕ್ಸ್ಟ್ ಬರುವಂತ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳು, ನಗರ ಪಾಲಿಕೆ ದಿನ, ಆ ಸಮಯದಲ್ಲಿ ಖಂಡಿತ ಕೊಡ್ಬೋದು. ಯಾಕಂದ್ರೆ ಆವಾಗ ಪುನಃ ಇದನ್ನ ಓಟನ್ನು ಎಳಿಬೇಕಲ್ಲ. ಸೊ ಆ ಸಮಯದಲ್ಲಿ ಖಂಡಿತ ಕೊಡ್ಬೋದು ಅಂತ ನಮ್ಮ ಭಾವನೆ ಕೂಡ. ನಾನು ಕಡೆಯದಾಗಿ 2 ವಿಷಯವನ್ನ ಆಗ್ರಹ ಮಾಡ್ತೇನೆ. ಒಂದು, ನಮ್ಮ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಮಾಡಿದ್ರು. ಅದು ಈಗ ಮೆಚುರಿಟಿಗೆ ಬರ್ತಿದೆ. ಆಯ್ತಾ? ನನ್ನ ರಾಜ್ಯ ಸರ್ಕಾರದ ನನ್ನ ಆಗ್ರಹ ಇಷ್ಟೇ, ದಯವಿಟ್ಟು ಅದನ್ನು ಕೊಡದಾಗೆ ಮಾಡಬೇಡಿ. ಆ ಬಾಂಡ್ಗಳನ್ನ ಅಡಕೆ ಇಡುವಂಥ ಹಣವನ್ನು ಬೇರೆದಕ್ಕೆ ಖರ್ಚು ಮಾಡದೆ, ಗ್ಯಾರಂಟಿಗೆ ಖರ್ಚು ಮಾಡದೆ, ದಯವಿಟ್ಟು ಆ ಹಣವನ್ನು ಆ ಭಾಗ್ಯಲಕ್ಷ್ಮಿ ಯೋಜನೆಗೆ ಮೀಸಲಿಡಿ, ಅವರಿಗೆ ಕೊಡಿ, ಫಲಾನುಭವಿಗಳಿಗೆ. ಒಂದು. ಎರಡನೇದು, ನಾಡ್ದು ಮುಂದಿನ ಬಜೆಟ್ನಲ್ಲಿ ಮುಖ್ಯವಾದ ಆಗ್ರಹ ಏನಂದರೆ, SC ST ವಾಲ್ಮೀಕಿ ನಿಗಮದಿಂದ ಏನು ಹಣವನ್ನು ನೀವು ತೆಗೆದಿದ್ದೀರಾ, ಏನು ಹಣವನ್ನು ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದೀರಾ, ಅದರ ಬಡ್ಡಿ ಸಮೇತವಾಗಿ ನಾಡ್ದು ಬಜೆಟ್ನಲ್ಲಿ ಅದಕ್ಕೆ ನೀವು ನಮ್ಮ ಈ ನಿಗಮಗಳಿಗೆ ಆ ಹಣವನ್ನು ಮೀಸಲಿಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೇನೆ. ಮತ್ತೆ ಪುನಃ ಆಗ್ರಹ ಏನಂದ್ರೆ, ದಯವಿಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ಅನ್ನುವಂಥದ್ದು ಆಗ್ರಹ ಮಾಡ್ತೇನೆ. ಕೊನೆಯದಾಗಿ ಅಂದರೆ ಈ ಎಲ್ಲ ಸಂಶಯಗಳನ್ನು ಬಗೆಹರಿಸಬೇಕಾದ್ರೆ ಒಂದು ಮುಖ್ಯಮಂತ್ರಿಗಳು ಶ್ವೇತಪತ್ರ ಬಿಡುಗಡೆ ಮಾಡೋದು ಬಹಳ ಒಳ್ಳೆಯದು. ಯಾಕಂದರೆ ಹಿಂದೆ ನಿರ್ಮಲಾ ಸೀತಾರಾಮನ್ ಅಂಥದ್ದೆಲ್ಲ ಬಂದಾಗ, ತೀವ್ರ ಟೀಕೆಗಳು ಬಂದಾಗ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದೆ. ಇವತ್ತು ವಿರೋಧ ಪಕ್ಷದ ನಾಯಕರು ಅಂದರೆ BJP ರಾಜ್ಯಾಧ್ಯಕ್ಷರು ಅದನ್ನು ಆಗ್ರಹ ಮಾಡಿದ್ದಾರೆ. ಬಹುಶಃ ಅದನ್ನು ಕೊಟ್ಟರೆ ಒಂದು ರಾಜ್ಯದ ಹಣಕಾಸು ಸ್ಥಿತಿ ಹೇಗಿದೆ, ಏನಿದೆ ಎಂಬುದು ಸಾಮಾನ್ಯ ಜನರಿಗೆ ಕೂಡ ಅದು ತಿಳಿಯುತ್ತದೆ. ಒಟ್ಟಾರೆ ಗೊಂದಲಗಳಿಗೆ ಆಗ ಒಂದು ಸ್ಪಷ್ಟೀಕರಣವನ್ನು ಅವರು ಕೊಟ್ಟ ಹಾಗೆ. ಥ್ಯಾಂಕ್ ಯು ಸರ್, ಮೂವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗ್ಯಾರಂಟಿ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ಯಾವ ರೀತಿಯಾದಂತಹ ಅಪ್ಡೇಟ್ಗಳು ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ಫೆಬ್ರವರಿ ತಿಂಗಳ 7ನೇ ತಾರೀಕಿಗೆ ನಡೆಯುವಂತಹ ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.